ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 8ನೇ ಅಧ್ಯಾಯ 286 ಶ್ಲೋಕ. ಮೋರ ತತ್ವ ಲೀಲಾ ರಸ ತೋಮಾರ ಗೋಚಾರೆ ಆತೇವಾಯೇ ರೂಪ ಬೇಕಾಯ್ಲೋ ತೋಮಾರೆ. ಅನುವಾದ: ನನ್ನ ಲೀಲೆಗಳು ಮತ್ತು ರಸಗಳನ್ನು ಕುರಿತ ಎಲ್ಲ ಸತ್ಯಗಳು ನಿಮ್ಮ ಜ್ಞಾನದ ಪರಿಮಿತಿಯಲ್ಲಿದೆ. ಆದ್ದರಿಂದ ನಾನು ನಿಮಗೆ ಈ ರೂಪವನ್ನು ತೋರಿಸಿದ್ದೇನೆ ಎಂದು ಶ್ರೀಧರ್ಮಾಪುಗಳು ದೃಢಪಡಿಸಿದರು. ಜ್ಞಾನದ ಪರಿಮಿತಿಯಲ್ಲಿ ಇವೆ. ಯಾರ್ದು? ರಮಣರಾಯ ಅಂತ. ಹಾಗಾಗಿ ನಾನು ಈ ರೂಪ ತೋರಿಸಿದ್ದೇನೆ. ನೋಡಿ, ಈ ಲೀಲೆ ರಸ ಎಲ್ಲ ಇದೆಲ್ಲ ತುಂಬಾ ಟಾಪ್ ಮೋಸ್ಟ್. ಹಾಗಾಗಿ ಚತುರ್ಮುಖ ಇಂಡೈರೆಕ್ಟ್ ಹೇಳುವಂಥದ್ದು ಯು ಆರ್ ಕ್ವಾಲಿಫೈಡ್. ಹಾಗಾಗಿ ನಿಮ್ಗೆ ನಾನು ಅದನ್ನು ತೋರಿಸಿದ್ದೇನೆ. ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ನಾವು ಅರ್ಹತೆ ಇರ್ಬೇಕಂತ, ಮತ್ತೆ ನಾವು ಇಚ್ಛಿಸ್ಬೇಕಂತ. ಈಗ ಅಂತಂದ್ರೆ ಅರ್ಹತೆ ಇಲ್ಲ, ಇಚ್ಛೆ ಉಂಟು ನಮ್ಗೆ. ವಿದೌಟ್ ಹ್ಯಾವಿಂಗ್ ಕ್ವಾಲಿಫಿಕೇಶನ್ ಹೇಗಂತಂದ್ರೆ, ಸಪೋಸ್ ಒಬ್ಬಂದು 10th ಅಲ್ಲಿ 240 ಮಾರ್ಕ್ಸ್ ಉಂಟು, ಅವನಿಗೆ PUC ಸೈನ್ಸ್ ತೆಗಿಲಿಕ್ಕೆ ಇಚ್ಛೆ, ಅವನಿಗೆ ಆಗುದಿಲ್ಲ. 240 ಮಾರ್ಕ್ ಜಸ್ಟ್ ಪಾಸ್, ಯಾವುದು ಕೂಡ ಅವನಿಗೆ ಆಗುದಿಲ್ಲ. ಬೆಟರ್ ಅವ ಯಾವ್ದಾದೊಂದು ಕಾಲೇಜ್ ಬಿಟ್ಟು ಯಾವ್ದಾದೊಂದು ಟೆಕ್ನಿಕಲ್ ಕೆಲಸಕ್ಕೆ ಹೋಗುದು ಬೆಟರ್. ಹಾಗೆ ನಾವು ಕೂಡ, ನಮ್ದು ಮಾರ್ಕ್ಸ್ ತುಂಬಾ ಕಡಿಮೆ. ನಮ್ದು ಸಿಂಗಲ್ ಡಿಜಿಟ್ ಮಾರ್ಕ್, ಸಿಂಗಲ್ ಡಿಜಿಟ್ ಕೂಡ ಅಲ್ಲ. ನಮ್ದು ಹೇಗಂದ್ರೆ 0.000000001% ಮಾರ್ಕ್ಸ್ 100 ಅಲ್ಲಿ. ಅಂದ್ರೆ ನಾವು ಬತ್ತಿಯಲ್ಲಿ ಕಾಲಿಟ್ಟಿದ್ದೇವೆ, ಅದು ನಮ್ಮ ಭಾಗ್ಯ. ಅದಕ್ಕೆ ನಮ್ಗೆ 0.0001 ಕೊಡ್ತಾರೆ. ಈ ಮಾರ್ಕ್ಸ್ ಅಲ್ಲಿ ನಮ್ಗೆ ಭಗವಂತನ ಲೀಲೆ ರಸ ಇದು ನಮ್ಗೆ ಅರ್ಥವಾಗುವುದು. ಆದ್ರೆ ರಮಣರಾಯ ಚೇತನ್ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ 100/100. ಹಾಗಾಗಿ ಅವನಿಗೆ ಹೇಳುವಂಥದ್ದು ಏನಂತ, ಒಂದು ನಿಮಿಷ. ಓಕೆ, 100/100. ಹಾಗಾಗಿ ಚೇತನ್ ಬಾಬು ಹೇಳುವಂಥದ್ದು, ಒಂದು ನಿಮಿಷ. ಓಕೆ, ಹಾಗೆ ಚೇತನ್ ಬಾಬು ಹೇಳುವಂಥದ್ದು, ನನ್ನ ಲೀಲೆಗಳು ಮತ್ತು ರಸಗಳನ್ನು ಕುರಿತ ಎಲ್ಲ ಸತ್ಯಗಳು ನಿಮ್ಮ ಜ್ಞಾನದ ಪರಿಮಿತಿಯಲ್ಲಿವೆ. ಆದ್ದರಿಂದ ನಿಮ್ಗೆ ನಾನು ರೂಪವನ್ನು ತೋರಿಸಿದ್ದೇನೆ. ನಮ್ಗೆ ಇಚ್ಛೆ ಇರ್ಬೋದು, ಎಸ್ ಭಗವಂತ ನನಗೆ ನಿನ್ನ ದರ್ಶನ ಆಗ್ಬೇಕು, ನನಗೆ ನಾನು ನೋಡ್ಬೇಕು, ಶ್ಯಾಮ ಸುಂದರ ಫಾರ್ಮ್ ನೋಡ್ಬೇಕು. ಈ ರೀತಿ ನಮ್ಗೆ ಇಚ್ಛೆ ಬರ್ಬೋದು. ಆದ್ರೆ ಇದಕ್ಕೆ ಚೇತನ್ ಬಾಬು ಸರ್ಟಿಫಿಕೇಟ್ ಕೊಡ್ಬೇಕು. ಸರ್ಟಿಫಿಕೇಟ್ ಕೊಟ್ರೆ ಎಸ್ ಪಾಸ್. ಈಗ ಚೇತನ್ ಮಹಾಪ್ರಭು ಅವರ ರೆಪ್ರೆಸೆಂಟೇಟಿವ್ ಕಳಿಸಿದ್ದಾರೆ, ಅವರು ಸರ್ಟಿಫಿಕೇಟ್ ಕೊಡ್ಬೇಕು. ಪ್ರಭು ನಿಮಗೆ ರೂಪವನ್ನು ತೋರಿಸಿದ್ದೇನೆ ಎಂದು ಶ್ರೀ ಚೇತನ್ ಮಹಾಪ್ರಭು ದೃಢಪಡಿಸಿದರು. ಎಸ್ ಶ್ಲೋಕ 287 ಹೋಗುವ. ಎಸ್ ಶ್ಲೋಕ 287. ಗೌರ ಅಂಗ ನಾಹೇ ಮೋರ ರಾಧಾ ಅಂಗ ಸ್ಪರ್ಶನ ಗೋಪೇಂದ್ರ ಸೂತ ವಿನತೇನೋ ನ ಸ್ಪರ್ಶ ಅನ್ಯ ಜನ. ದಿಟ್ಟದಲ್ಲಿ ನನ್ನ ದೇವು ಬಿಳಿಯ ಕಾಂತಿ ಇಲ್ಲ. ಶ್ರೀಮತಿ ರಾಧಾರಾಣಿಯಿಂದ
ಸ್ಪರ್ಶಿತವಾಗಿರುವುದರಿಂದ ಮಾತ್ರ ಅದು ಹಾಗೆ ಕಾಣುತ್ತದೆ. ಆದರೆ ಅವಳು ನಂದ ಮಹಾರಾಜನ ಪುತ್ರನ ವಿನ ಬೇರೆ ಯಾರನ್ನು ಸ್ಪರ್ಶಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿ. ನಂದು ಬಿಳಿಗ ಅಂತ ಹೇಳಿ, ನಂದು ಆಕ್ಚುಲಿ ಕಪ್, ಕೃಷ್ಣಂದ ಶ್ಯಾಮ್ ಸುಂದರ ಬ್ಲ್ಯಾಕ್. ಆದ್ರೆ ರಾಧಾರಾಣಿ ಸ್ಪರ್ಶ ಮಾಡಿದ ಕಾರಣ ಅದು ಆ ರೀತಿ ಆಯ್ತು, ಕಾಂಪ್ಲೆಕ್ಷನ್ ಚೇಂಜ್ ಆಯ್ತು. ಹಾಗೆ ಅವಳು ಉಳಿದವರನ್ನು ಸ್ಪರ್ಶ ಮಾಡುವುದಿಲ್ಲ ಅಂದ್ರೆ ಕೃಷ್ಣನ ಮಾತ್ರ ಅಂದ್ರೆ. ಶ್ಲೋಕ 288. ತಾಂದ್ರ ಭಾವೇ ಭಾವಿತಕಾರಿ ಆತ್ಮ ಮನ ತಬೆ ನಿಜ ಮಾಧುರ್ಯಕಾರಿ ಆಸ್ವಾದನ. ಈಗ ನಾನು ನನ್ನ ದೇಹ ಅನುವಾದ ಮತ್ತು ಭಾವಾರ್ಥ ಗೋಪಾಲಜಿ. ಈಗ ನಾನು ನನ್ನ ದೇಹ ಮತ್ತು ಮನಸ್ಸನ್ನು ಶ್ರೀಮತಿ ರಾಧಾರಾಣಿಯ ವೇಷಕ್ಕೆ ಪರಿವರ್ತಿಸಿದ್ದೇನೆ. ಹೀಗೆ ನಾನು ನನ್ನದೇ ಆದ ವೈಯಕ್ತಿಕ ಮಾಧುರ್ಯವನ್ನು ಈ ರೂಪದಲ್ಲಿ ಆಸ್ವಾದಿಸುತ್ತೇನೆ ಅಂತ ಹೇಳಿದ್ರು ಚೈತನ್ಯ ಮಹಾಪ್ರಭುಗಳಲ್ಲಿ. ಈಗ ನಾನು ನನ್ನ ದೇಹ ಮತ್ತು ಮನಸ್ಸನ್ನು ಶ್ರೀಮತಿ ರಾಧಾರಾಣಿಯ ಪ್ರೇಮಾವೇಶಕ್ಕೆ ಪರಿವರ್ತಿಸಿದೆ. ಶ್ರೀಮತಿ ರಾಧಾರಾಣಿಯ ಎಕ್ಸ್ಪ್ರೆಸ್ಸಿಗೆ ಹೋಗ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಹಾಗಾಗಿ ಎಂತ ಮಾಡ್ತಾ ಇದ್ದಾರೆ, ಇದರಿಂದ ನಾನು ನನ್ನದೇ ಆದ ವೈಯಕ್ತಿಕ ಮಾಧುರ್ಯವನ್ನು ಈ ರೂಪದಲ್ಲಿ ಆಸ್ವಾದಿಸುತ್ತೇನೆ. ಅವರ ಓನ್ ಪರ್ಸನಲ್ ಸ್ವೀಟ್ನೆಸ್ ಅನ್ನು ಈಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಭಾವಾರ್ಥ ಕೃಷ್ಣ. ಇಲ್ಲಿ ಗೌರವ ಸುಂದರರು ಶ್ರೀ ರಾಮಾನಂದ ರಾಯರಿಗೆ ಹೀಗೆ ತಿಳಿಸಿದರು. ಗೌರವ ಸುಂದರ ಅಂದ್ರೆ ಚೈತನ್ಯ ಮಹಾಪ್ರಭು, ನನ್ನ ಪ್ರೀತಿಯ ರಾಮಾನಂದ ರಾಯರೇ, ಬಿಳಿಯ ಕಾಂತಿಯಿಂದ ಕೂಡಿದ ದೇಹವನ್ನುಳ್ಳ ಪ್ರತ್ಯೇಕ ವ್ಯಕ್ತಿಯನ್ನು ನೀವು ವಾಸ್ತವದಲ್ಲಿ ನೋಡುತ್ತಿದ್ದೀರಿ. ಈಗ ಬಿಳಿಯ ಕಾಂತಿಯನ್ನು ನೋಡ್ತಾ ಇದ್ದಾರೆ. ದಿಟದಲ್ಲಿ ನಾನು ಬೆಳ್ಳಗಿಲ್ಲ, ಕೃಷ್ಣ ಬೆಳ್ಳಗಿಲ್ಲ. ನಂದ ಮಹಾರಾಜನ ಮಗನಾದ ಶ್ರೀ ಕೃಷ್ಣನಾದ ನಾನು ಕಪ್ಪಗಿದ್ದೇನೆ, ನಾನು ಬ್ಲ್ಯಾಕ್ ಕಪ್. ಆದ್ರೆ ನಾನು ಶ್ರೀಮತಿ ರಾಧಾರಾಣಿಯ ಸ್ಪರ್ಶದಲ್ಲಿದ್ದಾಗ ಶಾಶ್ವತವಾಗಿ ಬೆಳ್ಳಗಾಗಿ ಬಿಡುತ್ತೇನೆ. ಬೆಳಗಾಗಿ ಯಾವಾಗ? ರಾಧಾರಾಣಿಯ ಸ್ಪರ್ಶ ಬಿದ್ದಾಗ, ಅವಳ ಸ್ಪರ್ಶದಲ್ಲಿದ್ದಾಗ. ಶ್ರೀಮತಿ ರಾಧಾರಾಣಿಯು ಕೃಷ್ಣನ ವಿನ ಬೇರೆ ಯಾರ ದೇಹವನ್ನು ಸ್ಪರ್ಶಿಸುವುದಿಲ್ಲ. ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನು ಸ್ಪರ್ಶ ಮಾಡುವುದಿಲ್ಲ ಅಂದ್ರೆ ರಾಧಾರಾಣಿ. ನಾನು ಶ್ರೀಮತಿ ರಾಧಾರಾಣಿಯ ಕಾಂತಿಯನ್ನು ಸ್ವೀಕರಿಸುವ ಮೂಲಕ ನನ್ನೇದಾದ ದಿವ್ಯ ಲಕ್ಷಣವನ್ನು ಆಸ್ವಾದಿಸುತ್ತೇನೆ. ಭಗವಂತ ಅವಂದೇ ಎಂತ ದಿವ್ಯ ಲಕ್ಷಣ ಆಸ್ವಾದಿಸ್ತಾನೆ. ರಾಧಾರಾಣಿ ಇಲ್ಲದೆ ಕೃಷ್ಣನ ಮಾಧುರ್ಯ ಪ್ರೇಮದ ದಿವ್ಯ ಆನಂದ ಯಾರು ಆಸ್ವಾದಿಸಲ್ಲ. ವಿದೌಟ್ ರಾಧಾರಾಣಿ ರಾಸರಲ್ಲಿ ನಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಬಂಧವಾಗಿ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರರು ಕೃಷ್ಣ ಮತ್ತು ಪ್ರಭು ಚೈತನ್ಯರು ವಿಭಿನ್ನ ದೇಹವನ್ನು ಹೊಂದಿದ್ದಾರೆ. ಕೃಷ್ಣಂದು ಬ್ಲ್ಯಾಕ್ ಕಾಂಪ್ಲೆಕ್ಷನ್, ಚೈತನ್ಯ ಗೋಲ್ಡನ್ ಎಂದು ಪರಿಗಣಿಸುವ ಪ್ರಾಕೃತ ಸಹಜೀಯ ಸಂಪ್ರದಾಯ ಕುರಿತು ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಆಕ್ಚುಲಿ ಚೈತನ್ಯ ಮಹಾಪ್ರಭು ಇಲ್ಲಿ ತೋರಿಸಿದ್ದಾರೆ ಯಾರಿಗೆ? ರಾಮಾನಂದರಾಯನಿಗೆ ಎಂತ ಕೃಷ್ಣನ್ ಫಾರ್ಮ್. ಸಾರ್ವಭೌಮ ಭಟ್ಟಾಚಾರ್ಯ ಕೂಡ ತೋರಿಸಿದ್ದಾರೆ ಎಲ್ಲಿ? ಅವರ ಮನೆಯಲ್ಲಿ. ಹಾಗಾಗಿ ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ವಿಭಿನ್ನ ದೇಹಗಳು ಹೊಂದಿದ್ದಾರೆ ಎಂದು ಪರಿಗಣಿಸುವ ಪ್ರಾಕೃತ ಸಹಜೀಯ ಸಂಪ್ರದಾಯ ಕುರಿತ ವ್ಯಾಖ್ಯಾನ ಮಾಡಿದ್ದಾರೆ. ಅವರು 287ನೇ ಶ್ಲೋಕದಲ್ಲಿರುವ ಗೌರಾಂಗ ನಾಹಿ ಮೋನ ಎಂಬ ಶಬ್ದಗಳನ್ನು ತಪ್ಪಾಗಿ ಅರ್ಥೈಸಿದ್ದಾರೆ. ಆ ಶ್ಲೋಕದಿಂದ ಮತ್ತು ಪ್ರಸ್ತುತ ಶ್ಲೋಕದಿಂದ ಚೈತನ್ಯ ಮಹಾಪ್ರಭುಗಳು ಕೃಷ್ಣನಿಗಿಂತ ಬೇರೆ ಅಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಚೈತನ್ಯ ಮಹಾಪ್ರಭು ಸೇಮ್ ಕೃಷ್ಣನೇ, ಇಬ್ಬರು ಅದೇ ದೇವೋತ್ತಮ ಪರಮಪುರುಷನಾಗಿದ್ದಾರೆ. ಕೃಷ್ಣನ ರೂಪದಲ್ಲಿ ಪ್ರಭುಗಳು ಆಧ್ಯಾತ್ಮಿಕ ಆನಂದ ಅನುಭವಿಸುತ್ತಾರೆ ಮತ್ತು ಎಲ್ಲ ಭಕ್ತರಿಗೆ ವಿಷಯ ವಿಗ್ರಹವೆಂಬ ಆಶ್ರಯವಾಗಿರುತ್ತಾರೆ.
ಕೃಷ್ಣನು ಗೌರಾಂಗ ರೂಪದಲ್ಲಿ ಶ್ರೀಮತಿ ರಾಧಾರಾಣಿಯ ಪ್ರೇಮಾವೇಶದಲ್ಲಿ ಕೃಷ್ಣ ವಿರಹವನ್ನು ಆಸ್ವಾದಿಸುತ್ತಾನೆ. ಚೈತನ್ಯ ಮಹಾಪ್ರಭುವಿಂದ ಆ ರಾಧಾರಾಣಿ ಎಕ್ಸ್ಟಸಿಯಲ್ಲಿದ್ದಾರೆ, ರಾಧಾರಾಣಿ ಪ್ರೇಮಾವೇಶದಲ್ಲಿ ವಿರಹ, ಚೈತನ್ಯ ಮಹಾಪ್ರಭು ಆ ಸಪರೇಷನ್ ಅನ್ನು ಆಸ್ವಾದಿಸುತ್ತಾರೆ. ಈ ಪ್ರೇಮಾವೇಶ ರೂಪವು ಶ್ರೀಕೃಷ್ಣ ಚೈತನ್ಯರಾಗಿದೆ, ಚೈತನ್ಯರದ್ದಾಗಿದೆ. ಶ್ರೀಕೃಷ್ಣನು ಸದಾ ಎಲ್ಲ ಆನಂದಗಳ ದಿವ್ಯ ಭಂಡಾರನಾಗಿದ್ದಾನೆ. ಪಾರಿಭಾಷಿಕವಾಗಿ ಅವನನ್ನು ಧೀರದ ಲಲಿತ ಎಂದು ಕರೆಯಲಾಗುತ್ತದೆ. ಅದು ಎಲ್ಲ ರಸಗಳ ಭಂಡಾರ, ಅದಕ್ಕೆ ಅವನನ್ನು ಧೀರ ಲಲಿತ. ಶ್ರೀಮತಿ ರಾಧಾರಾಣಿಯು ಆಧ್ಯಾತ್ಮಿಕ ಶಕ್ತಿಯ ಸಾಕಾರ ರೂಪ, ಅಲ್ಲಾದಿನ ಶಕ್ತಿ. ಕೃಷ್ಣನನ್ನು ಕುರಿತ ಪ್ರೇಮಾವೇಶದ ಪ್ರೀತಿಯ ರೂಪದಲ್ಲಿ ಅವಳು ರೂಪ ತಳೆದಿದ್ದಳು. ಆದ್ದರಿಂದ ಕೃಷ್ಣ ಮಾತ್ರ ಅವಳನ್ನು ಸ್ಪರ್ಶಿಸಬಲ್ಲ, ಬೇರೆಯವರಿಗಿಲ್ಲ, ಓನ್ಲಿ ಫಾರ್ ಕೃಷ್ಣ. ಧೀರಲಲಿತ ಭಾವವು ವಿಷ್ಣು ಮತ್ತು ನಾರಾಯಣ ಸೇರಿದಂತೆ ಪ್ರಭುವಿನ ಬೇರೆ ಯಾವ ರೂಪದಲ್ಲಿಯೂ ಕಂಡುಬರುವುದಿಲ್ಲ. ಧೀರಲಲಿತ ಭಾವ ಯಾವುದು, ನಾರಾಯಣ ಆಗ್ಲಿ ವಿಷ್ಣು ಯಾವುದೇ ರೂಪದಲ್ಲಿ ಬರುವುದಿಲ್ಲ. ಒಂದು ಇದು ಕೃಷ್ಣ ಚೈತನ್ಯ ರೂಪದಲ್ಲಿ ಮಾತ್ರ ಬರುವಂಥದ್ದು. ಆದ್ದರಿಂದ ಶ್ರೀಮತಿ ರಾಧಾರಾಣಿಯು ಗೋವಿಂದ ನಂದಿನಿ ಮತ್ತು ಗೋವಿಂದ ಮೋಹಿನಿ ಎಂದು ಹೆಸರಾಗಿದ್ದಾಳೆ. ಅವಳ ಹೆಸರು ಗೋವಿಂದ ನಂದಿನಿ, ಗೋವಿಂದ ಮೋಹಿನಿ. ಏಕೆಂದ್ರೆ ಶ್ರೀಕೃಷ್ಣನಿಗೆ ಅವಳೊಬ್ಬಳೇ ದಿವ್ಯ ಆನಂದದ ಆಕಾರ, ಅವಳೊಬ್ಬಳೇ ಅವನ ಮನಸ್ಸನ್ನು ಮಂತ್ರ ಮುಕ್ತಗೊಳಿಸಬಲ್ಲ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಕೃಷ್ಣ ಶ್ಲೋಕ 288. ತೋಮಾರಾತಾನಿಯಾಮರ ಕಿಚ್ಚು ಗುಪ್ತನಾಯಿ ಕರ್ಮ ಲೋಕೈಲ ಪ್ರೇಮ ಬಾಲೆ ಜಾನ ಸರ್ವ ಮರ್ಮ. ಅನಂತರ ಚೈತನ್ಯ ಮಹಾಪ್ರಭುಗಳು ತಮ್ಮ ಪರಿಶುದ್ಧ ಭಕ್ತರಾದ ರಾಮಚಂದ್ರಾಯರಲ್ಲಿ ಹೀಗೆ ಒಪ್ಪಿಕೊಂಡರು. ಈಗ ನಿಮ್ಗೆ ತಿಳಿಯದ ಗುಪ್ತ ಕರ್ಮ ಯಾವುದು ಇಲ್ಲ. ನನ್ನ ಕಾರ್ಯಗಳನ್ನು ಮರೆ ಮಾಡಲು ನಾನು ಪ್ರಯತ್ನಿಸಿದರು. ನನ್ನ ವಿಷಯದಲ್ಲಿ ಮುಂದುವರಿದ ಪ್ರೀತಿಯನ್ನು ನೀವು ಇಟ್ಟುಕೊಂಡಿರುವುದರಿಂದ ನೀವು ಪ್ರತಿಯೊಂದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಮಚಂದ್ರಾಯಿಗೆ ಹೇಳುವಂಥದ್ದು. ನಿಮ್ಗೆಲ್ಲ ಕಾನ್ಫಿಡೆನ್ಷಿಯಲ್ ವಿಷಯ ಗೊತ್ತು. ಯಾವ್ದು ಕಾನ್ಫಿಡೆನ್ಷಿಯಲ್? ಚೈತನ್ಯ ಮಹಾಪ್ರಭು ನನ್ನ ಕಾರ್ಯಗಳನ್ನು ಮರೆ ಮಾಡಲು ನಾನು ಪ್ರಯತ್ನಿಸಿದರು. ನನ್ನ ವಿಷಯದಲ್ಲಿ ಮುಂದುವರಿದ ಪ್ರೀತಿಯನ್ನು ನೀವು ಇಟ್ಟುಕೊಂಡಿರುವುದರಿಂದ ನೀವು ಪ್ರತಿಯೊಂದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹೇಗಂದ್ರೆ ಇಲ್ಲಿ ನನ್ನ ಕಾರ್ಯಗಳನ್ನು ಮರೆ ಮಾಡಲು ನಾನು ಪ್ರಯತ್ನಿಸಿದರು. ನನ್ನ ವಿಷಯದಲ್ಲಿ ಮುಂದುವರೆದ ಪ್ರೀತಿಯನ್ನು ನೀವು ಇಟ್ಟುಕೊಳ್ಳುವುದರಿಂದ ನೀವು ಪ್ರತಿಯೊಂದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳ. ವಾಪಸ್ ಅಲ್ಲಿ ಹಂಬಲ್ನೆಸ್ ಬರ್ತದೆ. ಶ್ಲೋಕ 290. ಗುಪ್ತೇರ ಕಿಯ ಕಾನ ಕರಿಯೋ ಪ್ರಕಾಶ ಅಮಾರ ಬಾತುಲ ಚೇಷ್ಟ ಲೋಕೆ ಉಪಹಾಸ. 290. Sorry, 290. ಅನಂತರ ಪ್ರಭುಗಳು ರಾಮರಾಯರಲ್ಲಿ ಈ ರೀತಿ ಪ್ರಾರ್ಥಿಸಿಕೊಂಡರು. ಎಲ್ಲ ಮಾತುಗಳನ್ನು ರಹಸ್ಯವಾಗಿ ಇಡಿ. ಇವನ್ನು ಎಲ್ಲಿಯೂ ಯಾವಾಗಲೂ ದಯವಿಟ್ಟು ಬಹಿರಂಗಗೊಳಿಸಬೇಡಿ. ನನ್ನ ಚಟುವಟಿಕೆಗಳು ಹುಚ್ಚನ ಕಾರ್ಯಗಳಂತೆ ತೋರುವುದರಿಂದ ಜನಗಳು ಇದನ್ನು ಹಗುರವಾಗಿ ತೆಗೆದುಕೊಂಡು ನಕ್ಕು ಬಿಡಬಹುದು. ಇದನ್ನು ನಾವು ಅರ್ಥ ಮಾಡುವ. ಯಾವ ರೀತಿಯಲ್ಲಿ ನಾವೀಗ ಅರ್ಥ ಮಾಡುವಂತ ಇದ್ದಾನೆ, ಯಾವ ರೀತಿಯಲ್ಲಿ ಅರ್ಥ ಮಾಡುವಂತದ್ದು. ಈಗ ಇದೆಲ್ಲ ಹೇಳಿದ್ರು ಕಾನ್ಫಿಡೆನ್ಷಿಯಲ್ ವಿಷಯ ರಾಮಚಂದ್ರಾಯನಿಗೆ ಮಾತುಕತೆ ಆಯ್ತು. ಈಗ ಚೇತನ್ ಮಹಾಪ್ರಭು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ರಾಮಚಂದ್ರಾಯ ನೋಡಿ, ಪ್ರಾರ್ಥಿಸಿಕೊಂಡರು ಎಂತ. ಈಗ ನಾನು ಎಂತೆಲ್ಲ ಹೇಳಿದ್ದೇನೆ, ಕೃಷ್ಣ
ರಾಧಾರಾಣಿ ಬಗ್ಗೆ. ಇದು ರಹಸ್ಯವಾಗಿ ಇರಿ. ಎಸ್, ಯಾಕೆ ಯಾರಾದ್ರೂ ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿ. ಯಾಕೆ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ ರಮಣರಾಯರಿಗೆ ರಹಸ್ಯವಾಗಿಡಿ ಅಂತ? ಎಸ್, ಕೃಷ್ಣ. ಎಸ್, ಗೀತಾ ಮೋಹನ್. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಯಾಕಂದ್ರೆ ಈ ಚೈತನ್ಯ ಮಹಾಪ್ರಭುಗಳದ್ದು ಇದು ಗೌಪ್ಯ ಅವತಾರ, ಇದು ಯಾರಿಗೂ ಅಂದ್ರೆ ರಹಸ್ಯವಾದ ಅವತಾರ. ಅದರಿಂದ ಅವರು ಚೆನ್ನಾವತಾರ ಆದ ಕಾರಣ ಅವ್ರು ಯಾರಿಗೂ ಹೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಎಸ್, ಬೇರೆ ಅವರು ಏನಾದ್ರು ಆಡ್ ಮಾಡ್ಬೋದು ಇದಕ್ಕೆ? ಎಸ್, ಹರೇ ಕೃಷ್ಣ, ಹರಿ ಬೋಲ. ಎಸ್, ಕೃಷ್ಣ ಚೈತನ್ಯ ಯಾರಿಗಾದ್ರು ಆಡ್ ಮಾಡ್ಬೋದಾ? ಎಸ್, ಜೈಮುತಿ ರಾಧಾದೇವಿ ದಾಸಿ. ಹರೇ ಕೃಷ್ಣ ಪ್ರಭು. ಯಾಕಂದ್ರೆ ದೊಡ್ಡವರು ಹೇಗೆ ಆಚರಣೆ ಮಾಡ್ತಾರೋ ಅದನ್ನೇ ನೋಡೇ ಬೇರೆಯವರು ಕಲಿತಾರೆ ಅನ್ಬಿಟ್ಟು. ಎಚ್ಚರ ಆಚರತಿ ಶ್ರೇಷ್ಠ ಅಂದ್ರೆ ದೊಡ್ಡವರು ಏನು ಆಚರಣೆ ಮಾಡ್ತಾರೋ ಅದನ್ನ ನೋಡಿ ಕೆಳಗ ವರ್ಗದವರು ಆಚರಣೆ ಮಾಡ್ತಾರೆ, ಅದರಿಂದಲೂ ಗೋಪ್ಯವಾಗಿಡಿ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ. ಎಸ್, ಬೇರೆಯವರು ಇಲ್ವಾ? ಓಕೆ. ಎಸ್, ನೋಡಿ, ಯಾಕೆಂದ್ರೆ ಇದು ಮಾಮೂಲಿ ಜನರೊಟ್ಟಿಗೆ ಡಿಸ್ಕಷನ್ ಮಾಡುವ ವಿಷಯ ಅಲ್ಲ. ಮಾಮೂಲಿ ಜನರೊಟ್ಟಿಗೆ ಚೈತನ್ಯ ಮಹಾಪ್ರಭು ಹರೇ ಕೃಷ್ಣ ಕೀರ್ತನ್ ಮಾಡಿದ್ರು. ಅದೇ ಕಾನ್ಫಿಡೆನ್ಷಿಯಲ್ ವಿಷಯ 8ನೇ ಅಧ್ಯಾಯದಲ್ಲಿ ನೀವು ನೋಡಿದ್ದೀರಿ. ಪ್ರಭು ಚೈತನ್ಯ ಮಹಾಪ್ರಭು ತುಂಬಾ ರಮಣರೊಟ್ಟಿಗೆ ತುಂಬಾ ಮಾತಾಡಿದ್ದಾರೆ ಕಾನ್ಫಿಡೆನ್ಷಿಯಲ್ ವಿಷಯ. ಹಾಗೆ ಕಾನ್ಫಿಡೆನ್ಷಿಯಲ್ ವಿಷಯ ಅಂತ ಅಂದ್ರೆ ಇದನ್ನು ಎಲ್ಲರ ಹತ್ರ ಹೇಳಲಿಕ್ಕೆ ಇಲ್ಲ. ಚೈತನ್ಯ ಮಹಾಪ್ರಭು ಸ್ಟಾರ್ಟಿಂಗ್ ಅವರು ಶ್ರೀವಾಸ್ ಆಂಗನಲ್ಲಿ, ಶ್ರೀವಾಸ್ ಆಂಗನ್ ಅಂದ್ರೆ ನಾರದ ಮನೆ. ಸೊ ಅವರ ಮನೆಯಲ್ಲಿ ಬಾಗಿಲಾಗಿ ಕೀರ್ತನ್ ಮಾಡ್ತಾ ಇದ್ರು ರಾತ್ರಿ ನಾನ್ ಸ್ಟಾಪ್. ಯಾರಿಗೂ ಎಂಟ್ರಿ ಇಲ್ಲ, ಯಾರು ಕ್ಲೋಸಸ್ ಮಾತ್ರ, ಕ್ಲೋಸಸ್ ಮಾತ್ರ. ಯಾಕೆ ಅದು? ಯಾಕೆಂದ್ರೆ ಕಾನ್ಫಿಡೆನ್ಷಿಯಲ್ ವಿಷಯ ನೋಡಿ. ಇವತ್ತು ಈ ಮಾತಾಜಿಯಾಗ ಸಂಗೀತಮಯ ಯಾವುದಕ್ಕೆ ಕ್ಲಾಸ್ ರಿಲೇಟೆಡ್ಗೆ ಫೋನ್ ಮಾಡಿದ್ರು. ಆಗ ಅವ್ರು ಕೇಳಿದ್ರು, ಇದು ನಾನು ಕಳಿಸುವಂತ ಗ್ರೂಪಲ್ಲಿ ಕೊಟೇಶನ್ ಕಳಿಸಿ ನಾನು ಎಲ್ಲಿಂದ ಅಂತ ಕೇಳಿದ್ರು. ಅದು ಆಕ್ಚುಲಿ ಪ್ರೊಪೋಸ್ ಭಾವಾರ್ಥದಲ್ಲಿ ಉಂಟು. ನನ್ಗೆ ಯಾವ್ದು ಲೈಕ್ ಆಗ್ತದೆ ನಾನು ಅದನ್ನು ಕಾಪಿ ಮಾಡಿ ಕಳಿಸುವಂಥದ್ದು. ಹಾಗೆ ಇವತ್ತು ಒಂದು ಉಂಟು, ಅದನ್ನು ಹೇಳ್ತೇನೆ. ಎಲ್ಲಿ ಉಂಟಪ್ಪ ಅದು? ಎಸ್, ಇವತ್ತು ನಾನು ಭಾಗವತಂ ಓದುವಾಗ ನನಗೆ ಒಂದು ಲೈಕ್ ಆಯ್ತು, ಅದನ್ನು ಕಳಿಸಿದ್ದೇನೆ. ಎಂತ? ಸೊ ದಿ preliminary qualification for entering into the devotional service of the Lord is that one become a willing cooperator, and as such one should voluntarily cooperate with person who are already engaged in the transcendental devotional service of the Lord. By cooperating with such person, the prospective candidate will gradually learn the techniques of devotional service, and with the progress of such learning, one becomes proportionately free from the contamination of material association. ಈಗ ನಾನು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೇನೆ. ಇದು ನಿಮ್ಗೆ ಅಂದ್ರೆ ಇದ್ರ ನಿಮ್ಗೆ ತುಂಬಾ ಅರ್ಥ ಆಗ್ಬೋದು. ಕ್ಲಿಯರ್ ಆಗಿ ಅರ್ಥ ಆಗ್ಬೋದು. 2014ರಲ್ಲಿ ಇವರು ನಮ್ಮ ಭಾನು ಮಹಾರಾಜ್ ಬಂದಿದ್ರು ನಮ್ಮ ಟೆಂಪಲ್ಗೆ, ಮಂಗಳೂರಿಗೆ. ಆಗ ನನ್ಗೆ ಒಳಗೆ ಬಿಡ್ಲಿಲ್ಲ, ಯಾವುದಕ್ಕೆ? ಕಾನ್ಫಿಡೆನ್ಷಿಯಲ್ ವಿಷಯ ಮಾತಾಡೋದು. ಯಾಕಂದ್ರೆ ನಾನಾಗ ಅವಿಪಕ್ವ, ಈಗ ಕೂಡ ಅವಿಪಕ್ವವೇ. ಆದ್ರೆ ಈಗ ಆ ರೀತಿ ಸನ್ಯಾಸಿ ಬರುವಾಗ ನಾನು ಕೂಡ ಒಳಗೆ ಇರ್ತೇನೆ. ಯಾಕೆಂದ್ರೆ ನಮ್ಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟು ಮಾತ್ರ ನಮ್ಗೆ ಗ್ರಹಿಸ್ಲಿಕ್ಕೆ ಸಾಧ್ಯ.
ಅದಕ್ಕಿಂತ ಜಾಸ್ತಿ ಆಗುದಿಲ್ಲ. ಈ ಕೃಷ್ಣ ಕಾನ್ಶಿಯಸ್ ಹಾಗೆ ಉಂಟು, ಎಷ್ಟೋ ವಿಷಯ ನಮ್ಗೆ ಅರ್ಥವಾಗುದಿಲ್ಲ, ಅದು ಲೈವ್ ಉಂಟು. ಈಗ ಹೇಗಂದ್ರೆ, ಈಗ ನಿಮ್ಗೆ ಏನೊಂದು ವಿಷಯ ಹೇಳ್ತೇನೆ ಎಕ್ಸಾಂಪಲ್. ಈಗ ನಾನು ಮೊನ್ನೆ ಲಾಸ್ಟ್ ವೀಕಲ್ಲಿ ಮಂಡೇ ಟ್ಯೂಸ್ಡೇ 2 ದಿವಸ, ಮಂಡೇ ಟ್ಯೂಸ್ಡೇ ವೆನಸ್ಡೇ 3 ದಿವಸ ಪ್ರೆಸಿಡೆಂಟ್ ಒಟ್ಟಿಗೆ, ಅಂದ್ರೆ ನಾನು ಡ್ರೈವಿಂಗ್ ಮಾಡ್ತಿದ್ದೆ, ನಾನು ಮತ್ತೆ ಅವರು ಹೋದೆ. ಆಗ ತುಂಬಾ ವಿಷಯ ಮಾತಾಡ್ತಾರೆ ಬೆಳಿಗಿನ ಸಂಜೆ ಅವರೊಟ್ಟಿಗೆ. ಅದೇ ನೆಕ್ಸ್ಟ್ ಜೂನಿಯರ್ಸ್ ಹೋಗ್ತಾರೆ, ಅವ್ರ ಹತ್ರ ಅವರಿಗೆ ಎಷ್ಟು ಕೆಪಾಸಿಟಿ ಉಂಟು ಅಷ್ಟು ಮಾತ್ರ ಮಾತಾಡುವಂತ, ಅದಕ್ಕಿಂತ ಜಾಸ್ತಿ ಇಲ್ಲ. ನನ್ಗೆ ಎಷ್ಟು ಕೆಪಾಸಿಟಿ ಉಂಟು ಅಷ್ಟು ನನಗೆ ಮಾತಾಡ್ತಾರೆ. ಇನ್ನು ಬೇರೆಯವ್ರ ಹತ್ರ ಅವ್ರಿಗೆ ಎಷ್ಟು ಕೆಪಾಸಿಟಿ ಉಂಟು ಅಷ್ಟು ಮಾತಾಡ್ತಾರೆ. ಹಾಗಾಗಿ ಇದು ಕೂಡ ಹಾಗೆ. ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದು ಅರ್ಥ ಆಗ್ಲಿ ಅಂತ. ಹಾಗೆ ಎಷ್ಟೋ ವಿಷಯ ನಮ್ಗೆ ಅರ್ಥವಾಗುವುದಿಲ್ಲ. ಈಗ ಇದು ಇಲ್ಲಿ ಚೇತನ ಯಾಕೆ ಹೇಳ್ತಿದ್ದಾರೆ, ಇದು ರಾಧಾರಾಣಿಯೊಟ್ಟಿಗೆ ಕೃಷ್ಣನ ಇರುವಂತ ನಿಗೂಢ ಲೀಲೆಗಳು. ಇದು ಮಾಮೂಲಿ ಜನರಿಗೆ ಅರ್ಥವಾಗುವುದಿಲ್ಲ, ತುಂಬಾ ಕಷ್ಟ. ಭೌತಿಕ ಅದನ್ನು ಕಂಪೇರ್ ಮಾಡ್ತಾರೆ ಭೌತಿಕ ಇದಕ್ಕೆ, ಅದು ಭೌತಿಕ ಅಲ್ಲ, ಅದು ಟೋಟಲಿ ಆಧ್ಯಾತ್ಮಿಕ, ಟೋಟಲ್ ಆಧ್ಯಾತ್ಮಿಕ. ಹಾಗೆ ಇಲ್ಲಿ ಚೇತನಮಾವ ಹೇಳುವಂತದ್ದು ರಮಣರಾಯರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಪ್ರಾರ್ಥಿಸಿಕೊಂಡು ಎಲ್ಲ ಮಾತುಗಳನ್ನು ರಹಸ್ಯವಾಗಿಡಿ. ಎಲ್ಲರ ಹತ್ರ ಹೇಳಿಗಿಲ್ಲ, ಇದು ರಹಸ್ಯವಾಗಿ. ಇವನು ಎಲ್ಲಿಯೂ ಯಾವಾಗಲೂ ದಯವಿಟ್ಟು ಬಹಿರಂಗಗೊಳಿಸಬೇಡಿ. ಎಷ್ಟಾಯ್ತು? 290 ಶ್ಲೋಕಾಸ್, ಫಸ್ಟ್ ಶ್ಲೋಕದಿಂದ ಇಲ್ಲಿ ತನಕ ಎಲ್ಲ ಕಾನ್ಫಿಡೆನ್ಷಿಯಲ್ ವಿಷಯ, ತುಂಬಾ ಹೈ ಲೆವೆಲ್ ವಿಷಯ, ತುಂಬಾ ಅಂದ್ರೆ ತುಂಬಾ ಹೈ. ರಾಯ್ ಎಂತ ಇದಕ್ಕೆ ಹೆಸರುಂಟು, ರಾಯ್ ಸಂವಾದ ಅಲ್ಲ, ರಾಯ ಸಂವಾದ. ರಾಯ ಸಂವಾದ ಅದಕ್ಕೆ ಹೆಸರಿರೋದು. ರಾಯ ಅಂದ್ರೆ ರಮಣದ ರಾಯ ಸಂವಾದ. ಹಾಗೆ ಇದು ತುಂಬಾ ಕಾನ್ಫಿಡೆನ್ಷಿಯಲ್, ಇದು ತುಂಬಾ ಇದು ಪ್ರಸಿದ್ಧ. ಇಸ್ಕಾನ್ ಅಲ್ಲಿ ರಮಣರಾಯನ ಸಂವಾದ ಅಂದ್ರೆ ಅದು ತುಂಬಾ ಎಂತ ಹೇಳುವಂತದ್ದು, ಅದಕ್ಕೆ ತುಂಬಾ ವ್ಯಾಲ್ಯೂ ಉಂಟು. ಆದ್ರೆ ತುಂಬಾ ರಹಸ್ಯ, ಎಲ್ಲರಿಗೂ ಹೇಳಲಿಕ್ಕಿಲ್ಲ. ಈಗ ಹೇಗಂದ್ರೆ ಬಿಗಿನರ್ಸ್ ಕ್ಲಾಸ್ ಬರುವಾಗ ಇದನ್ನೆಲ್ಲ ಹೇಳಲಿಕ್ಕಿಲ್ಲ, 18 ಡೇ ಕ್ಲಾಸ್ಗೆಲ್ಲ ಇದನ್ನು ಹೇಳಲಿಕ್ಕೆ ಇಲ್ಲ, ಹೇಗೆಂದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ತುಂಬಾ ಕಾನ್ಫಿಡೆನ್ಷಿಯಲ್ ಇದು. ಚೇತನ ಖುದ್ದು ಹೇಳ್ತಾ ಇದ್ದಾರೆ, ಯಾವಾಗಲೂ ದಯವಿಟ್ಟು ಬಹಿರಂಗ. ಎಸ್, ಓಕೆ, ನಾನು ಇದನ್ನು ಓದ್ತಾ ಇದ್ದೆ, ಇದನ್ನು ಕನೆಕ್ಟ್ ಮಾಡುವ. ನೋಡಿ ಇಲ್ಲಿ, ಸೊ ದ ಪ್ರಿಲಿಮಿನರಿ ಕ್ವಾಲಿಫಿಕೇಶನ್ ಫಾರ್ ಎಂಟರಿಂಗ್ ಇನ್ ಟು ದ ಡಿವೋಷನಲ್ ಸರ್ವಿಸ್ ಆಫ್ ದಿ ಲಾರ್ಡ್ ಇಸ್ ದಟ್ ಒನ್ ಬಿಕಮಿಂಗ್ ಎ ವಿಲ್ಲಿಂಗ್ ಕೋಆಪರೇಟರ್. ಫಸ್ಟ್ ಗೆ ನಾವು ಭಕ್ತಿ ಸೇವೆ ಬರಬೇಕಿದ್ರೆ ನಾವು ವಿಲ್ಲಿಂಗ್ಲಿ ಕೋಆಪರೇಟ್ ಮಾಡ್ಬೇಕಂತೆ. ಅಂಡ್ as such one should voluntarily cooperate with person who are already engaged in the transcendental devotional service. ಯಾರು ಭಕ್ತಿ ಸೇವೆಯಲ್ಲಿ ಇದ್ದಾರೆ ಅವರೊಟ್ಟಿಗೆ ನಾವು one should voluntary, ಅಂದ್ರೆ ಫೋರ್ಸ್ ಅಲ್ಲ, ಸ್ವ ಇಚ್ಛೆಯಿಂದ cooperate with person who are already engaged in the transcendental devotional service of the Lord. By cooperating with such person, ಅಂತವನೊಟ್ಟಿಗೆ ನಾವು ಸಂಘ ಮಾಡುವುದರಿಂದ, ಕೋಆಪರೇಟ್ ಮಾಡುವುದರಿಂದ, the prospective candidate will gradually learn the technique. ಅವ ಯಾರು ಭಕ್ತಿಯಲ್ಲಿ ಇದ್ದಾನೆ ಅವನೊಟ್ಟಿಗೆ ಕೋಆಪರೇಟ್ ಮಾಡಿ ಅವನೊಟ್ಟಿಗೆ ಅಸೋಸಿಯೇಟ್ ಮಾಡುವುದರಿಂದ ಅಂತ ಆಗ್ತದೆ, ಅವು ಕೂಡ ಹಂತ ಹಂತವಾಗಿ, ಗ್ರಾಜುಯಲಿ ಅಂದ್ರೆ ಹಂತ ಹಂತವಾಗಿ ಲರ್ನ್ ದ ಟೆಕ್ನಿಕ್ಸ್ ಆಫ್ ಡಿವೋಷನಲ್ ಸರ್ವಿಸ್ ಗೊತ್ತಾಗ್ತದೆ ಅವನಿಗೆ. And with the process of such learning, one becomes proportionally free from the contamination material association. ಹಾಗಾಗಿ ಅವನೊಟ್ಟಿಗೆ ಅವ ಸಂಘ ಮಾಡಿ 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 ಭೌತಿಕದಿಂದ ಅವ ದೂರ ಆಗ್ತಾನೆ. ನೋಡಿ, ಇದನ್ನ ಈಗ ಓದುವಾಗ ಲೈಕ್ ಆಯ್ತು, ನಾನು ಅದನ್ನ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದೆ, ಎಲ್ಲ ಪ್ರಭುಪಾದ ಕ್ರೆಡಿಟ್ ಹೋಗ್ಬೇಕು.
ಆದ್ರೆ ಓದುವಾಗ ಕೆಲವೊಂದು ಎಂತಂದ್ರೆ ಇಮಿಡಿಯೇಟ್ ಆ ಪರ್ಟಿಕ್ಯುಲರ್ ಇದಕ್ಕೆ ನಮ್ಗೆ ನನ್ನ ಟೇಸ್ಟ್ ಅದು, ಬೇರೆಯವ್ರದ್ದು ಬೇರೆ ಲೈಕ್ ಆಗ್ಬೋದು, ನನ್ಗೆ ಇದು ಲೈಕ್ ಆಗ್ತದೆ ಆ ರೀತಿ. ಹಾಗೆ ಬೇರೆ ಎಲ್ಲಿಂದ ಅಲ್ಲ, ಎಲ್ಲ ಪ್ರಭುಪಾದಿದೆ. ಎಸ್, ಇದಕ್ಕೆ ರಿಲೇಟ್ ಆಗ್ತದೆ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಇಲ್ಲಿ ನೋಡಿ, ಅಸೋಸಿಯೇಷನ್ ಇಂದ ಹೇಗೆ ಅವನಿಗೆ ಹಂತವಾಗಿ ಹೇಗೆ ಚೇಂಜ್ ಆಗ್ತಾನೆ. ಒಂದು ಸಾರಿ, ಇದು ಹೇಗೆ ಅಂದ್ರೆ, ಇವತ್ತು ಬಂದು ಕಾಲೇಜಿಗೆ ಬಂದು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇವತ್ತು ಬಂದು, ಇವತ್ತು ನನಗೆ 8th ಸೆಮಿಸ್ಟರ್ದು ಸರ್ಟಿಫಿಕೇಟ್ ಬೇಕು, ನಂದು 4 ವರ್ಷ ಸರ್ಟಿಫಿಕೇಟ್ ಆಗ್ತದೆ ಇಲ್ಲ. ಆರಾಮ್ಸೆ ಫಸ್ಟ್ ಸೆಮಿಸ್ಟರ್ ಬರಬೇಕು, 2nd, 3rd, 4th, 5th, 6th, 7th ಎಲ್ಲ ಪಾಸ್ ಆಗಿ 8th ಎಲ್ಲ ಪಾಸ್ ಆಗಿದ ಮೇಲೆ ಮತ್ತೆ ನಮ್ಗೆ ಸರ್ಟಿಫಿಕೇಟ್ ಸಿಗ್ತದೆ. ಅದೇ ರೀತಿ ಇಲ್ಲಿ ಕೂಡ ಹಾಗೆ. ಎಸ್, ಇದು ಆಯ್ತು. ಯಾವಾಗಲೂ ದಯವಿಟ್ಟು ಬಹಿರಂಗಗೊಳಿಸಬೇಡಿ. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್, ಇಂಪಾರ್ಟೆಂಟ್ ಸೆಂಟೆನ್ಸ್. ನನ್ನ ಚಟುವಟಿಕೆಗಳು ಉಚ್ಚನ ಕಾರ್ಯಗಳನ್ನು ತೋರುವುದರಿಂದ ಜನಗಳು ಇದನ್ನು ಹಗುರವಾಗಿ ತೆಗೆದುಕೊಂಡು ನಕ್ಕು ಬೀಳಬಹುದು. ಈಗ ನಾವು ಇದನ್ನು ಜನರ ಹತ್ರ ಹೇಳುವಾಗ ಜನ ಎಂತ ಮಾಡ್ತಾರೆ, ಈಗ ಸಪೋಸ್ ಇದು ಕಾಂಬಿನೇಷನ್, ಇವರಿಗೆ ಹುಚ್ಚ ಅಂತ ಹೇಳ್ತಾರೆ, ಜನ ನಗಾಡ್ತಾರೆ. ಪ್ರಾಬ್ಲಮ್ ಒಂದು ಪ್ರಾಕ್ಟಿಕಲ್ ನಾವೆಲ್ಲರೂ ಹುಚ್ಚರ, ಆದ್ರೆ ಯಾರಿಗೆ ಹುಚ್ಚರ ನಾವು, ಯಾವ ವಿಷಯಕ್ಕೆ? ಎಸ್, ಯಾರು ಹೇಳ್ತೀರಿ? ಎಸ್, ಯಾರು ಹೇಳ್ತೀರಿ? ನಾವೆಲ್ಲರೂ ಹುಚ್ಚರು. ಯಾವ ವಿಷಯದಲ್ಲಿ ಹುಚ್ಚರು ನಾವು? ಕೃಷ್ಣ ಪ್ರಜ್ಞೆಯಲ್ಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಹುಚ್ಚರಲ್ಲಪ್ಪ ಒಬ್ಬ. ಭೌತಿಕ ಕೃಷ್ಣ ಪ್ರಜ್ಞೆಯಲ್ಲಿ ಶುದ್ಧ ಭಕ್ತರು ಹುಚ್ಚರಾಗಿದ್ದಾರೆ. ನಮ್ಗೆ ಈಗ ಅಂತಂದ್ರೆ ಎಸ್, ಯಾರು ಹೇಳ್ತೀರಿ? ಯಾವ್ದ್ರಲ್ಲಿ ನಾವು ಹುಚ್ಚರು? ಇಂದ್ರಿಯ ಸುಖದಲ್ಲಿ ಭೌತಿಕ ವಿಷಯದಲ್ಲಿ ನಾವು ಹುಚ್ಚರಾಗಿದ್ದೇವೆ. ಕೃಷ್ಣ ಬಗ್ಗೆ ಈಗ ನಾವು ಕಾಲಿಟ್ಟದಷ್ಟೇ, ನಾವು ಜಸ್ಟ್ ಎಂತಂದ್ರೆ ಲೈನ್ ಅನ್ನು ಟಚ್ ಮಾಡಿದಷ್ಟೇ, ನಾವು ಒಳಗೆ ಹೋಗ್ಲಿಲ್ಲ ನಾವು. ಒಳಗೆ ಇನ್ನೂ ಕೂಡ ಒಬ್ಬ ಟಚ್ ಮಾಡಿದಷ್ಟು, ಟಚ್ ಮಾಡುವಾಗ ನಮ್ಗೆ ಎಷ್ಟೆಲ್ಲ ಚೇಂಜಸ್ ಆಗ್ತಾ ಉಂಟು ನೋಡಿ. ನೀವೇನು ಟಚ್ ಅಲ್ಲಿ ಇಷ್ಟೆಲ್ಲ ಚೇಂಜ್ ಆಗ, ನಾವು ಒಳಗೆ ಈಗ ಲೈನ್ ಅನ್ನು ಜಸ್ಟ್ ನಾವು ಟಚ್ ಮಾಡಿದ್ದೇವೆ. ಅದು ಕೂಡ ಹೇಗೆ, ನಮ್ಮ ಈ ಕಾಲಿದು ಈ ದೊಡ್ಡ ಫಿಂಗರ್ ಉಂಟಲ್ಲ, ಅದನ್ನು ಜಸ್ಟ್ ಒಂದು ಸ್ವಲ್ಪ ಟಚ್ ಮಾಡಿದ್ದೇವೆ ಅಷ್ಟೇ, ಸ್ವಲ್ಪ. ಫುಲ್ ಲೈನ್ ಕೂಡ ಟಚ್ ಮಾಡಲಿಲ್ಲ, ಸ್ವಲ್ಪ ಟಚ್ ಮಾಡಿದ್ದೇವೆ. ಆ ಲೈನ್ ಒಳಗಿಡ್ಬೇಕು ಕಾಲು. ಈಗ ನಾವು ಜಸ್ಟ್ ಟಚ್ ಮಾಡಿದ್ವಿ. ಪ್ರಭಾ ಇರುವಂತದ್ದು, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಇದು ಪಾಶ್ಚಾತ್ಯ ದೇಶದಲ್ಲಿ ಪ್ರಭಾದ ಕೇಳುವಂಥದ್ದು, ಆರ್ ಯು ಗಾಡ್, ನೀವು ದೇವರ ಅಂತ. ಅವ ಎಂತ ಎಕ್ಸ್ಪೆಕ್ಟ್ ಮಾಡಿದ ಅಂದ್ರೆ, ಪ್ರಭಾದ ಆಗಿ ಹೇಳ್ತಾರ ಅಂತ, ಎಸ್ ನಾನು ದೇವರ ಅಂತ. ತುಂಬಾ ಬೋಗಸ್ ಗುರುಗಳೆಲ್ಲ ಹೇಳ್ತಾರೆ ನಾನು ದೇವರ ಅಂತ. ಹಾಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪ್ರಭುಪಾದ್ ಹೀಗೆ ಅವನು ನೋಡಿದ್ರು, ಐ ಆಮ್ ನಾಟ್ ಗಾಡ್, ಐ ಆಮ್ ಅ ಸರ್ವೆಂಟ್ ಆಫ್ ಗಾಡ್, ನಾನು ದೇವರ ಸೇವಕ. ಹೀಗೆ ಸ್ಟೇರ್ ಮಾಡಿ ನೋಡಿದ್ರು ಪ್ರಭುಪಾದ್. ಹೀಗೆ ನೋಡಿ ಸ್ವಲ್ಪ ಹೊತ್ತಿನ ನಂತರ, ನಾಟ್ ಇವನ್ ಐ ಆಮ್ ಸರ್ವೆಂಟ್, ಐ ಆಮ್ ಟ್ರೈಂಗ್ ಟು ಬಿಕಮ್ ಎ ಸರ್ವೆಂಟ್ ಆಫ್ ಗಾಡ್. ಅಂದ್ರೆ ನಾನು ಸೇವಕನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗಾಗಿ ನಾವು ಕೂಡ ಹಾಗೆ, ನಾವೀಗ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಭಕ್ತರಂದ್ರೆ ಇಂಥದ್ದು, ರಮಣ ಅಂದ್ರೆ ಭಕ್ತ. ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ? ನಮ್ಮ ಹತ್ರ ಚೈತನ್ಯ ಮಹಾಪ್ರಭು ಈ ಕ್ಲೋಸ್ ಅಂತ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು ರಹಸ್ಯವಾದ ಲೀಲೆಯನ್ನು ನಮ್ಮ ಹತ್ರ ಹೇಳ್ತಾ ಇಲ್ಲ. ನಾವು ಕ್ವಾಲಿಫೈಡ್ ಅಲ್ಲ ಈ ರಹಸ್ಯವಾದ ಲೀಲೆಯನ್ನು ಹೇಳಲಿಕ್ಕೆ. ಹಾಗಾಗಿ ನಾವೀಗ ಭಕ್ತಿಯಲ್ಲಿ ಜಸ್ಟ್ ಕಾಲಿಟ್ಟಿದ್ದೇವೆ, ಸ್ವಲ್ಪ ಲೈನ್ ಟಚ್ ಮಾಡಿದ್ದೇವೆ. ಇದು ಎಂತ ಹೇಳುವಂಥದ್ದು, ಸ್ವಲ್ಪ ಟಚ್ ಮಾಡುವಂಥದ್ದು ಕೂಡ ತುಂಬಾ ಗ್ರೇಟ್ ಅಂತೆ, ತುಂಬಾ ಗ್ರೇಟ್. ಕೋಟಿಗಟ್ಟಲೆ ಜನರಲ್ಲಿ ಲೆಕ್ಕದು ಬೆರಳಿನಿಂದ ಜನರು ಟಚ್ ಮಾಡುವಂಥದ್ದು. ಎಷ್ಟೋ ಜನ ಅದರ ತುಂಬಾ ಹೊರಗೆ ಇದ್ದಾರೆ, ಅವರಿಗೆ ಅದು ಲೈನ್ ಉಂಟಂತ ಕೂಡ ಗೊತ್ತಿಲ್ಲ. ಆದ್ರೆ ಎಷ್ಟೋ ಜನ ಲೈನ್ ಒಳಗಿದ್ದಾರೆ.
ಎಷ್ಟು ಅಂದ್ರೆ ಅದಕ್ಕೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಕೊಡೋಣ. ತ್ರಿಪಾದ ವಿಭೂತಿ 3/4, ಮುಕ್ಕಾಲು ಭಾಗ ಜನರು ಅದರ ಒಳಗಿದ್ದಾರೆ. ಕಾಲು ಭಾಗ ಜನರು ಏಕಪಾದ ವಿಭೂತಿ ಲೈನ್ ಹೊರಗಿದ್ದಾರೆ. ಆ ಕಾಲು ಭಾಗ ಜನರಲ್ಲಿ ಸ್ವಲ್ಪ ಜನ, ಕೆಲವು ಸಾವಿರ ಜನ ಲೈನ್ ಅನ್ನು ಟಚ್ ಮಾಡಿದ್ದಾರೆ. ಈಗ ಲೈನ್ ನಾವು ಟಚ್ ಮಾಡಿದ್ದೇವೆ, ವಿ ಆರ್ ನಾಟ್ ಲೂಸರ್ಸ್, ವಿ ಆರ್ ಗೇನರ್ಸ್. ಆದ್ರೆ ಇಫ್ ಯು ಗೋ ಇನ್ಸೈಡ್ ದಟ್ ಲೈನ್ ಯು ವಿಲ್ ಗೇನ್ ಮೋರ್ ಅನ್ಲಿಮಿಟೆಡ್ ಹ್ಯಾಪಿನೆಸ್. ಹಾಗೆ ನಮ್ಮ ಈಗ ಪ್ರಯತ್ನ ಅಂತಂದ್ರೆ ನಾನು ಆ ಲೈನ್ ಒಳಗೆ ಹೋಗ್ಬೇಕು. ಲೈನ್ ಒಳಗೆ ಹೋಗೋದಂದ್ರೆ ಮರಳಿ ದೇವತ ಮನೆಗೆ ಹೋಗುವಂಥದ್ದು. ಇಲ್ಲಿ ಅಲ್ಲ. ವಿ ಆರ್ ಇನ್ ಮೆಟೀರಿಯಲ್ ವರ್ಲ್ಡ್. even though we are in material world, still we are conscious of spiritual world. We know, ನಮಗೆ ಗೊತ್ತುಂಟು. ಈಗ ನಮಗೆ ಗೊತ್ತಾಗಿದೆ ಸ್ಪಿರಿಚುವಲ್ ವರ್ಲ್ಡ್ ಉಂಟು, ಆಧ್ಯಾತ್ಮಿಕ ಲೋಕ ಉಂಟು. ವಿ ನೋ ದ ಕಿಂಗ್ಡಮ್ ಆಫ್ ಗಾಡ್. ಭಗವಂತನ ಸಾಮ್ರಾಜ್ಯ, ಭಗವಂತನಲ್ಲಿ ಎಂತ ಮಾಡ್ತಾ ಇದ್ದಾನೆ, ಇದೆಲ್ಲ ನಮಗೆ ಗೊತ್ತಾಗಿದೆ ಭಾಗವತಮಿಂದ, ಚೈತನ್ಯ ಚರಿತಾಮೃತ, ಭಗವದ್ಗೀತೆಯಿಂದ. ಹಾಗಾಗಿ ಈಗ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಸ್, ಹಾಗಾಗಿ ನಾವು ಕೂಡ ಹುಚ್ಚರೆ, ಆದ್ರೆ ನಮ್ಮ ಹುಚ್ಚು ಬೇರೆ. ಈ ಕ್ಲಾಸ್ ಕೇಳುವಾಗ ನಮಗೆ ಸ್ವಲ್ಪ ಆಧ್ಯಾತ್ಮಿಕ ಹುಚ್ಚು ಬರ್ತದೆ, ಮತ್ತೆ ಹೋಗ್ತದೆ, ನಮ್ಗೆ ಕಾನ್ಸ್ಟೆಂಟ್ ಆಗಿರುವುದಿಲ್ಲ. ಆದ್ರೆ ಈ ಹುಚ್ಚು ಕಾನ್ಸ್ಟೆಂಟ್ ಆಗಿರ್ಬೇಕು, ಕಾನ್ಸ್ಟೆಂಟ್ ಆಗಿರ್ಬೇಕು, ಹೋಗ್ಬಾರ್ದು. ಯಾವ ಹುಚ್ಚು? ಆಧ್ಯಾತ್ಮಿಕ ಹುಚ್ಚು. ಚೈತನ್ಯ ಮಹಾಪ್ರಭು ರಮಣದಾರಿಗೆ ಯಾವ ಹುಚ್ಚು ಬಂದಿದೆ? ಆ ಹುಚ್ಚು. ಮ್ಯಾಡ್ನೆಸ್ ಫಾರ್ ಕೃಷ್ಣ, ಮ್ಯಾಡ್ನೆಸ್ ಫಾರ್ ಕೃಷ್ಣ. ಕೃಷ್ಣನಿಂದ ಹುಚ್ಚನಾಗುವಂಥದ್ದು ಇದು ಟ್ರಾನ್ಸ್ಡೆಂಟಲ್ ಮ್ಯಾಡ್ನೆಸ್, ದಿವ್ಯವಾದ ಹುಚ್ಚು ಇದು. ಹಾಗಾಗಿ ಈ ಹುಚ್ಚಿಗೆ ಮತ್ತೆ ಭೌತಿಕ ಹುಚ್ಚಿಗೆ ಅಜಗಜಾಂತರ ವ್ಯತ್ಯಾಸ ಉಂಟು, ತುಂಬಾ ವ್ಯತ್ಯಾಸ ಉಂಟು. ಹಾಗಾಗಿ ಹುಚ್ಚರಾಗುವಂಥದ್ದು ಒಳ್ಳೇದೇ, ಆದ್ರೆ ನಾವು ಆಧ್ಯಾತ್ಮಿಕ ಹುಚ್ಚರಾಗಬೇಕಂದ್ರೆ ಆಧ್ಯಾತ್ಮಿಕ ಇದೊಂದು ಚಟುವಟಿಕೆಗಳು, ಹುಚ್ಚನ ಕಾರ್ಯಗಳನ್ನು ತೋರುವುದರಿಂದ ಜನಗಳು ಇದನ್ನು ಹಗುರವಾಗಿ ತೆಗೆದುಕೊಂಡು ನಕ್ಕು ಬಿಡಬಹುದು, ತುಂಬಾ ಲೈಟ್ ಆಗಿ ತಗೊಳ್ತಾರೆ. ಎಸ್, ಎಸ್. ಶ್ಲೋಕ 291. ಎಸ್, 291. ಹರೇ ಕೃಷ್ಣ. ಎಷ್ಟಾಯ್ತು ಟೈಮ್? 45. ಈ ಶ್ಲೋಕ ಮಾಡಿ ಮುಗಿಸುವ. ಹ್ಮ್ 94. ಎಸ್, ಈ ಶ್ಲೋಕ ಮಾಡಿ ಮುಗಿಸುವ. ಆಮಿ ಏಕ ಬತುಲ ತುಮಿ ದ್ವಿತೀಯ ಬತುಲ, ಆತೇವಾ ತು ಮಾಯಾ ಮಾಯಾ ಹಾಯಿ ಸಮತುಲ. ಆಗ ಚೈತನ್ಯ ಹೇಳಿದವರು, ದಿಟ್ಟದಲ್ಲಿ ನಾನೊಬ್ಬ ಹುಚ್ಚ, ನೀವು ಒಬ್ಬರು ಹುಚ್ಚರು, ಆದ್ದರಿಂದ ನಾವು ಸಮಾನ ನೆಲೆಯಲ್ಲಿ ಇದ್ದೇವೆ. ಚಿದಂಬರ ಅಂತ ಹೇಳೋದು, ನಾನು ಕೂಡ ಹುಚ್ಚ, ರಮಣ ನೀನು ಕೂಡ ಹುಚ್ಚ, ನಾವಿಬ್ಬರು ಈಕ್ವಲ್, ಸಮಾನ. ಆದ್ರೆ ಯಾವುದು ಹುಚ್ಚಿದು? ದಿಸ್ ಇಸ್ ಟ್ರಾನ್ಸ್ಡೆಂಟಲ್ ಮ್ಯಾಡ್ನೆಸ್, ಮ್ಯಾಡ್ನೆಸ್ ಆಫ್ಟರ್ ಕೃಷ್ಣ. ಇದು ಹುಚ್ಚು ತುಂಬಾ ಒಳ್ಳೇದು. ಕೆಲವರು ಹೇಳ್ತಾರೆ, ಈಗ ತುಳುವಲ್ಲಿ ಹೇಳುದಂದ್ರೆ ಆಯೆ ಪೋಯೆ, ಇಸ್ಕಾನ ಪೋಯೆ ಅಂದ್ರೆ ಇಸ್ಕಾನಿಗೆ ಹೋದ ಮೇಲೆ ಅವ ಮೆಂಟಲ್ ಆಗ್ತಾನೆ, ಕೃಷ್ಣವೇ ಅವನಿಗೆ, ಬೇರೆ ಯಾವುದಿಲ್ಲ. ಜನರು ಹೇಳುವಂಥದ್ದು ಬೋಧಿಗ, ಎಂತ ಎಲ್ಲ ಜಾಲಿ ಎಲ್ಲ ಮಾಡ್ಬೇಕು, ಅವರೆಂತ ಮಾರೆ, ಟಿವಿ ಕೂಡ ನೋಡುದಿಲ್ಲ, ಎಂತ ಅವರಿಗೆ ಒಳ್ಳೊಳ್ಳೆ ಪಿಕ್ಚರ್ ಬಂದಿದೆ ಮಾರೆ, ಪಿಕ್ಚರ್ ಕೂಡ ನೋಡುದಿಲ್ಲ, ಅವರು ಹುಚ್ಚರಾಗಿದ್ದಾರೆ, ಹುಚ್ಚರಾಗಿದ್ದಾರೆ. ಆದ್ರೆ ಈ ಹುಚ್ಚು ಎಂತ ಹುಚ್ಚು ಇದು? ಕೃಷ್ಣನ ಹಿಂದೆ ಹುಚ್ಚು. ಬೇಡ, ಭೌತಿಕ ಬೇಡ, ಭೌತಿಕ ಹುಚ್ಚು ಬೇಡ. ಜನರೆಲ್ಲರೂ ಹುಚ್ಚರೇ, ಬೇರೆ ವಿಷಯದಲ್ಲಿ ಹುಚ್ಚರು. ನಾವು ಈ ಕೃಷ್ಣ ಬಗ್ಗೆ ವಿಷಯದಲ್ಲಿ ಹುಚ್ಚರಾಗುವ. ಹಾಗೆ
ಚೇತನ್ ಬಾಬು ಹೇಳಿದವರು ದಿಟದಲ್ಲಿ ನಾನು ಒಬ್ಬ ಹುಚ್ಚ, ನೀವು ಒಬ್ಬರು ಹುಚ್ಚರು, ಆದ್ರಿಂದ ನಾವು ಸಮಾನೆಯಲ್ಲಿ ಇದ್ದೇವೆ. ಎಸ್, ಈಗ ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ. ಈಗ ಯಾರಾದ್ರೂ ನಿಮ್ಮ ಹತ್ರ ಹೇಳಿದ್ರೆ ನೀನು ಹುಚ್ಚ ಅಂತ ಹೇಳಿದ್ರೆ, ಈಗ ನೀವು ಒಂದು ಫಂಕ್ಷನ್ಗೆ ಹೋಗ್ತೀರಿ, ನಿಮ್ದು ಯಾವ್ದಾದ್ರು ಒಂದು ಫಂಕ್ಷನ್ಗೆ, ಒಳ್ಳೆ ಸಾರಿ ಗೋಲ್ಡ್ ಹಾಕಿ ಮೇಕಪ್ ಹಾಕಿ ಹೋಗ್ತೀರಿ ನೀವು ಫಂಕ್ಷನ್ಗೆ. ಅಲ್ಲಿ ಫಂಕ್ಷನ್ ಅಲ್ಲಿ ಒಬ್ರು ಹೇಳ್ತಾರೆ ಇವರು ಹುಚ್ಚ ಅಂತ, ನಿಮ್ಗೆ ಹೇಗಾಗ್ಬೋದು? ಎಸ್, ಹರೇ ಕೃಷ್ಣ ಹೇಳಿ. ದಯವಿಟ್ಟು. ಹಾ, ಬೇಜಾರಾಗ್ಬಿಟ್ಟು ಕೋಪ ಬರುತ್ತೆ. ಬೇಜಾರಾಗಿ ಕೋಪ ಬರ್ತದಾ? ಯಾರಿಗೆ ಅದು ಬೇಜಾರಾಗಿ ಕೋಪ ಬರುವಂತದ್ದು? ಪರವಾಗಿಲ್ಲ ಅಂತೀವಿ. ಹಾ, ಪರವಾಗಿಲ್ಲ ಕೃಷ್ಣನಿಗೆ ಹುಚ್ಚರಾದ್ರೆ ಅಂತ. ಅಲ್ಲ ಅಲ್ಲಲ್ಲ, ಅವರ ಕೃಷ್ಣ. ಹಾ, ಎಂತ ಆಗ್ತದೆ ನಮ್ಗೆ? ಬೇಜಾರಾಗ್ತದಾ ಎಲ್ಲರಿಗೂ? ಇಲ್ಲ ಬೇಜಾರಾಗಲ್ಲ, ನಗು ಬರುತ್ತೆ. ಸತ್ಯ ಹೇಳಿ, ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳಿ. ಬೇಜಾರಾಗ್ತದೆ ಇಲ್ವಾ? ಕಸಿ ಬಿಸಿ ಆಗುತ್ತೆ. ಇಲ್ಲ 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 ಪ್ರಭು, ಕಸಿ ಬಿಸಿ ಆಗುತ್ತೆ. ಅಲ್ಲ ಹೇಳ್ತಾ ಖುಷಿ ಆಗುತ್ತೆ. ಯಾಕೆ ಈ ತರ ಹೇಳ್ತಾ ಇರ್ತಾನೆ ಅಂತ ನಗು ಬರುತ್ತದೆ ಪ್ರಭು. ನಗು ಬರ್ತದ? ಸುಧಾರಿಸಿದ್ರೆ ಪ್ರಭುಜಿ ಅವ್ರು ನಗ್ತಾರ ಪ್ರಭುಜಿ, ನಾವು ಸುಧಾರಿಸಿದ್ರೆ ಅವ್ರು ನಗ್ತಾ ಇರ್ತಾರ ಪ್ರಭುಜಿ, ಇವ್ರೇನ್ ಹುಚ್ಚ್ರ ಅಂತ ಹೇಳಿ. ಬೇರೆಯವ್ರು ಯಾರಂತ ಹೇಳ್ತೀರಿ? ಸತ್ಯ ಸತ್ಯ ಹೇಳಿ. ಈಗ ಫಂಕ್ಷನ್ಗೆ ಹೋಗುವ ನಿಮ್ಮ ಹುಚ್ಚಾರ ಅಂದ್ರೆ ಎಂತ ಆಗ್ತದೆ? ಅವನೊಬ್ಬ ಹುಚ್ಚ, ನಮ್ಗ್ ಹುಚ್ಚ ಹೇಳ್ತಾ ಇದಾನೆ ಅಂತ. ಹಾ, ಕೋಪ ಬರುತ್ತೆ. ಪರವಾಗಿಲ್ಲ, ಇಷ್ಟು ಕೋಪ ಬರ್ತದೆ. ಮುಂದುವರಿಸಿದೆವಲ್ಲ. ಓಕೆ, ಯಾರು ಹೇಳಿದ್ರು ಕೋಪ ಬರ್ತದೆ? ರತ್ನಮ್ಮ, ಕೋಪ ಬರ್ತದೆ ಯಾರು ಹೇಳಿದ್ರು? ನಾನ್ ಪ್ರಭುಜಿ. ಯಾರು? ನಾನು ಅಂದ್ರೆ ರತ್ನಮ್ಮವ? ಹಾ. ಎಸ್, ಓಕೆ, ಕೋಪ ಬರ್ತದೆ. ಎಸ್, ವೆರಿ ಗುಡ್. ಹಾಗೆ ನಮ್ಗೆ ಅಲ್ಲಿ ಕೋಪ ಬರ್ತದೆ. ನಾವು ತಗೊಳ್ಳುದಿಲ್ಲ. ಎಲ್ಲ ಫಂಕ್ಷನ್ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಅಲ್ಲಿ ನಮ್ಮನ್ನು ಹುಚ್ಚಾರ ಅಂದ್ರೆ ನಾವು ಎಲ್ಲ ನೀನು ಹುಚ್ಚ ಅಂತ ಹೇಳ್ತೇವೆ. ನಾವಲ್ಲಿ ಇದು ಮಾಡ್ತೇವೆ, ಜಸ್ಟಿಫೈ ಮಾಡ್ತೇವೆ. ಹಾಗೆ ಆಕ್ಚುಲಿ ಎಲ್ಲರೂ ಹುಚ್ಚರೇ. ಎಲ್ಲ ಪ್ರಪಂಚವಂತದ್ದು ಮೆಟೀರಿಯಲ್ ವರ್ಲ್ಡ್ ಮೀನ್ಸ್ ಆಲ್ ಆರ್ ಮ್ಯಾಡ್ ಆಫ್ಟರ್ ಸೆನ್ಸ್ ಗ್ರಾಟಿಫಿಕೇಶನ್. ಬೌದ್ಧ ಇಂದ್ರಿಯ ಸುಖದಿಂದ ಹುಚ್ಚರಾಗಿದ್ದಾರೆ. ಆದ್ರೆ ಇಲ್ಲಿ ಹಾಗೆಲ್ಲ. ಇದು ಮ್ಯಾಡ್ನೆಸ್ ಹಾಗೆಲ್ಲ. ರಮಣ ಚೇತನ್ ಮಹಾಪ್ರಭು ಮ್ಯಾಡ್ನೆಸ್ ಹಾಗೆ ಅಲ್ಲ. ಯಾವುದರ ಹಿಂದೆ ಮ್ಯಾಡ್ನೆಸ್? ಕೃಷ್ಣನ ಹಿಂದೆ. ಆಗ ಇದಕ್ಕೆ ಟ್ರಾನ್ಸ್ಜೆಂಡಲ್ ಮ್ಯಾಡ್ನೆಸ್ ಅಂತ ಹೆಸರು, ದಿವ್ಯವಾದ ಹುಚ್ಚು. ಎಸ್, ಈಗ ಭಾವಾರ್ಥ ನೋಡುವ. ತುಂಬಾ ಒಳ್ಳೇದುಂಟು ಭಾವಾರ್ಥ. ಎಸ್, ಪ್ರಭು ಹೇಳಿದ್ದಾರೆ ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ಉಂಟು ನೋಡಿ. ಇಲ್ಲಿ ಗೋಪ್ಯ ಸಂಭಾಷಣೆ ಅರ್ಥ ಮಾಡಿಕೊಳ್ಳಬಲ್ಲ, ಇಲ್ಲದ್ರೆ ಅವು ಉಚ್ಚಾಟವಾಗಿ ತೋರುತ್ತವೆ. ಓಕೆ ಓಕೆ, ಇದನ್ನು ಓದೋಕೆ ಸರ್. ರಮಣ ರಾಯರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ನಡುವಣ ಈ ಎಲ್ಲಾ ಸಂಭಾಷಣೆಗಳು ಭಕ್ತನಲ್ಲದ ಜನಸಾಮಾನ್ಯನಿಗೆ ಹಾಸ್ಯಾಸ್ಪದವಾಗಿ ಕಾಣಬಹುದು. ಈಗ ಭಕ್ತರಲ್ಲದವರಿಗೆ ಇದನ್ನು ನೀವು ಕೇಳಿದ್ರೆ ನಗಾಡ್ತಾರೆ. ಅವ್ರಿಗೆ ಎಂತ ಇದೆ, ಎಂತ ನಗುವಾಗೆ ಆಗ್ತದೆ. ಇಡೀ ಜಗತ್ತೇ ಐಕ ಗ್ರಹಿಕೆಗಳನ್ನು ತುಂಬಿದೆ. ಯಾಕೆ? ಇಂದ್ರಿಯ ಸುಖದಲ್ಲಿ ಇದ್ದಾರೆ ಜನರಲ್ಲಿ. ಹಾಗಾಗಿ ಅವರಿಗೆ ನಗು ಬರ್ತದೆ ಇದನ್ನು ಹೇಳುವಾಗ. ಲೌಕಿಕ ತತ್ವಜ್ಞಾನದಿಂದ ಬದ್ಧರಾಗಿರುವ ಜನರು ಈ ಸಂಭಾಷಣೆ ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗಿದ್ದಾರೆ. ಅಂದ್ರೆ you can't understand spiritual things in material domain. If you want to understand spiritual things, then you have to come into spiritual domain. ಆಧ್ಯಾತ್ಮಿಕದಲ್ಲಿ ಬಂದು ಮತ್ತೆ ನಿಮಗೆ ಆಧ್ಯಾತ್ಮಿಕದ ಅರ್ಥ ಆಗುತ್ತೆ, ಇಲ್ಲ ಅರ್ಥ ಆಗುದಿಲ್ಲ. ಭೌತಿಕದಲ್ಲಿ ಇದು ಆಧ್ಯಾತ್ಮಿಕ ಅರ್ಥ ಆಗುದಿಲ್ಲ. ಹೀಗೆ ಹೇಗಂದ್ರೆ, ಒಬ್ಬ ಕಾಲೇಜಿಗೆ ಹೋಗುದಿಲ್ಲ, MBBS ಮಾಡ್ಲಿಕ್ಕೆ ಹೋಗಿದ್ದಾನೆ, ಮನೆಯಲ್ಲಿ ಕೂತ್ಕೊಂಡು ಅವನಿಗೆ ಅರ್ಥವಾಗುದಿಲ್ಲ. ಅವ ಕಾಲೇಜಿಗೆ ಹೋಗಿ ಅಲ್ಲಿ 5 ವರ್ಷ 5-6 ವರ್ಷ ಏನೋ ಉಂಟು, ಅದು ಕಲ್ತ ಮೇಲೆ ಅವನಿಗೆ ಅರ್ಥ ಆಗ್ತದೆ ಆ MBBS ಅಲ್ಲಿ ಎಂತ ಉಂಟ. ಅದೇ ರೀತಿ ನಾವು ಭೌತಿಕದಲ್ಲಿ ಆಧ್ಯಾತ್ಮಿಕ ಅರ್ಥವಾಗುದಿಲ್ಲ. ಭೌತಿಕದಲ್ಲಿ ಭೌತಿಕ ಕೂಡ ಹೆಚ್ಚು ಕಡಿಮೆ ಎಲ್ಲವೂ ಅರ್ಥವಾಗುದಿಲ್ಲ, ಸ್ವಲ್ಪ ಅರ್ಥ ಆಗುವುದು. ಆದ್ರೆ ಆಧ್ಯಾತ್ಮಿಕ ಒಂದು ಅರ್ಥ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಹೇಗೆಂದ್ರೆ ಮೇಲಿಂದ ಬೌನ್ಸ್ ಆಗ್ತದೆ, ಸ್ಪಿನ್ ಆಗ್ತದೆ ಹೇಳ್ತೇವಲ್ಲ, ಆ ರೀತಿ ಆಗ್ತದೆ.
ಆಗುದಿಲ್ಲ, ಅರ್ಥ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ನಾವು ಆಧ್ಯಾತ್ಮಿಕ ಬರ್ಬೇಕು. ನಾವು ಆ ಪ್ರಭುಪಾದ ಹೇಳುವಂತದ್ದು ಭಗವದ್ಗೀತೆಯಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಪ್ರಭುಪಾದ ಅಂತ ಹೇಳುವಂತದ್ದು ಥಿಯರಿಟಿಕಲಿ ಯು ಶುಡ್ ಥಿಯರಿಟಿಕಲಿ ಅಂದ್ರೆ ಪ್ರಾಕ್ಟಿಕಲ್ ಅಲ್ಲ, ಥಿಯರಿಟಿಕಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನ್ ಆಫ್ ಗಾಡ್, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಗವದ್ಗೀತೆ. ಮತ್ತೆ ನಮ್ಗೆ ಭಗವದ್ ಅರ್ಥ ಆಗ್ತದೆ. ಲೌಕಿಕ ಚಟುವಟಿಕೆಗಳಿಗೆ ಅತಿಯಾಗಿ ಅಂಟಿಕೊಂಡಿರುವವರು ರಮಾಂಧ್ರಾಯರು ಮತ್ತು ಚೈತನ್ಯ ನಡುವಣ ಪ್ರೇಮಾವೇಶದ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಳ್ಳದ. ಲೌಕಿಕದಲ್ಲಿ ಯಾರು ಅಂಟಿಕೊಂಡಿದ್ದು ಅವರಿಗೆ ಅರ್ಥವಾಗುವುದು. ಅದಕ್ಕೆ ನಾವು ಆಧ್ಯಾತ್ಮಿಕ ಬರಬೇಕು, ಆಗ ನಮ್ಗೆ ಅರ್ಥ ಆಗ್ತದೆ. ಆಧ್ಯಾತ್ಮಿಕಗಳು ಕೂಡ ಎಂತ ಎಲ್ಲವೂ ಅರ್ಥ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಎಷ್ಟೋ ವಿಷಯ ಉಂಟು, ಎಲ್ಲ ಅರ್ಥ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ನಮ್ದು ಎಷ್ಟು ಲಿಮಿಟ್ ಉಂಟು ಅಷ್ಟು ನಮ್ಗೆ ಅರ್ಥ ಆಗ್ಬೋದು. ಬೇಕಿದ್ರೆ ಅದನ್ನು ಟ್ರೈ ಮಾಡಿ. ಈಗ ಇವತ್ತು ನಾನು ಕ್ಲಾಸ್ ಇಲ್ಲಿಗೆ ನಿಲ್ಲಿಸ್ತೇನೆ, ಅಲ್ಲಿಂದ ನೀವು ಚೈತನ್ಯ ಚರಿತಾಮೃತ ಓದಿ ನಿಮ್ಗೆ ಎಂತ ಅರ್ಥ ಆಗಿದೆ ಪಾಯಿಂಟ್ ಮಾಡಿ, ಮತ್ತೆ ನಾನು ನಾಳೆ ಕ್ಲಾಸ್ ಮಾಡ್ತೇನೆ, ನೋಡಿ ಅಜಗಜಾಂತರ ವ್ಯತ್ಯಾಸ ಇರ್ತದೆ, ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಎಲ್ಲ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಅರ್ಥ ಆಗ್ಬೋದು. ಈಗ ಎಲ್ಲ ಝೀರೋ ಅಲ್ಲ, ನಾವು ವಿ ನೋ ಸಮಥಿಂಗ್. ಸೊ ನಾವು ಓದುವಾಗ ಸ್ವಲ್ಪ ನಮ್ಗೆ ಅರ್ಥ ಆಗ್ಬೋದು, ಎಲ್ಲ ಅರ್ಥ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಎಲ್ಲ ಅರ್ಥ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗೆ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ, ಲೌಕಿಕ ಚಟುವಟಿಕೆಗೆ ಅತಿಯಾಗಿ ಅಂಟಿಕೊಂಡಿರುವವರು ರಾಮನಾರಾಯಣ ಮತ್ತು ಚೈತನ್ಯ ನಡುವಣ ಪ್ರೇಮಾವೇಶದ ಸಂಭಾಷಣೆ ಅರ್ಥ ಮಾಡಿಕೊಳ್ಳಲಾರ. ತತ್ಪರಿಣಾಮವಾಗಿ ಎಲ್ಲಾ ಸಂಭಾಷಣೆಗಳನ್ನು ಗೋಪ್ಯವಾಗಿ ಇಡಬೇಕೆಂದು ಜನಸಾಮಾನ್ಯರ ಲಕ್ಷ್ಯಕ್ಕೆ ತರಬಾರದೆಂದು ಪ್ರಭುಗಳು ರಾಮನಾರಾಯಣ ಪ್ರಾರ್ಥಿಸಿಕೊಂಡರು. ಅದಕ್ಕೆ ಕಾನ್ಫಿಡೆನ್ಷಿಯಲ್, ಗೋಪ್ಯವಾಗಿ ನೋಡಿ. ನಾನು ಸ್ಟಾರ್ಟಿಂಗ್ 2020 ಭಗವದ್ಗೀತೆ ಸ್ಟಾರ್ಟ್ ಮಾಡಿದೆ ಜೂನಲ್ಲಿ. 2021 ಜಾನ್ವರಿಯಲ್ಲಿ ನಾನು ಪರಿಕ್ರಮದ ಕ್ಲಾಸ್ ಮಾಡಿದೆ ಒಟ್ಟಿಗೆ, ಎವ್ರಿ ಸಂಡೇ ಒಂದು ಕ್ಲಾಸ್. ಆಗ ಎಷ್ಟೋ ಮಂದಿ ನನ್ಗೆ ಹೇಳಿದ್ರು, ಪ್ರಭುಜಿ ಭಾಗವತಂ ಹೇಗೆ ಸ್ಟಾರ್ಟ್ ಮಾಡಿದ್ದೀರಿ? ನಾನು ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದೆ ಭಾಗವತಂ 2020 5 ತಿಂಗಳಾಗಿತ್ತು, ಸಾರಿ 6 ತಿಂಗಳಾಗಿತ್ತು ಡಿಸೆಂಬರ್ಗೆ. ಆಗ ಹೇಳಿದ್ರು, ಜನವರಿಯಿಂದ ನೀವು ಚೈತನ್ಯ ಚರಿತಾಮೃತ ಮಾಡಿ. ಇಲ್ಲ ಅಂತ ಹೇಳಿ 21 ಆಯ್ತು. 22 ಎಂಡ್ ಆದ ಮೇಲೆ ಯಾವಾಗ ಮಾಡಿದ್ದು? 23 ಮಾಡಿದ್ದು. ಮಾಡ್ಲಿಲ್ಲ, ಅರ್ಥವಾಗುದಿಲ್ಲ, ಇದೆಲ್ಲ ಅರ್ಥವಾಗುದಿಲ್ಲ. ಸ್ವಲ್ಪ ಅಟ್ಲೀಸ್ಟ್ 2-3 ಇಯರ್ಸ್ ನಾವು ಕೃಷ್ಣ ಇದ್ದ ಮೇಲೆ ನಮ್ಗೆ ಸ್ವಲ್ಪ ಇದು ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗೋದಿಲ್ಲ, ತುಂಬಾ ಕಷ್ಟ. ಯಾಕೆ ನಾವು ಎಂತೆಂತ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತೇವೆ, ಮಿಸ್ಇಂಟರ್ಪ್ರಿಟೇಷನ್ ಮಾಡ್ಬಾರ್ದು ನಾವು. ಅದಕ್ಕೆ ಅರ್ಥ ಮಾಡಿಕೊಳ್ಳಲಾರು ತತ್ವ ಈ ಎಲ್ಲ ಸಮಸ್ಯೆಗಳು ಗೋಪ್ಯವಾಗಿ ಇಡಬೇಕೆಂದು ಜನಸಂರಕ್ಷಣೆ ಪ್ರತಿಯುಂಟು. ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ದಿಟವಾಗಿ ಪ್ರಗತಿಯನ್ನು ಸಾಧಿಸಿದರೆ ಈ ಗೋಪ್ಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಅರ್ಥ ಆಗ್ತದೆ ಯಾವಾಗ ನಾವು ಸ್ವಲ್ಪ ಪ್ರಗತಿ ಗೊತ್ತಾಗ್ತದೆ. ಪ್ರಗತಿ ಹೇಗೆ ಗೊತ್ತಾಗುವಂಥದ್ದು? ನಮ್ಮ ಆನ್ಸರ್ ಇಂದ ಗೊತ್ತಾಗ್ತದೆ ನಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ. ಕೃಷ್ಣ ಪ್ರಜ್ಞೆ ನಾವು ಎಷ್ಟು ಡೀಪ್ ಹೋಗಿದ್ದೇವೆ ಎಲ್ಲ ಅರ್ಥ ಆಗ್ತದೆ. ಕಷ್ಟ ಏನಿಲ್ಲ ನೋಡಿ, ಒಬ್ಬರನ್ನು ಜಡ್ಜ್ ಮಾಡುವಂತ ಕಷ್ಟ ಏನಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ. ಫಿಲಾಸಫಿಕಲ್ ಒಂದು ಸ್ವಲ್ಪ ಪ್ರಶ್ನೆ ಕೇಳಿದರೆ ಇಮಿಡಿಯೇಟ್ ಗೊತ್ತಾಗ್ತದೆ ಎಷ್ಟು ಅರ್ಥ ಆಗಿದೆ ಅಂತ. ಈಗ ಇಂಟರ್ವ್ಯೂ ಮಾಡುವಾಗ ಇನಿಷಿಯೇಷನ್ ಇಂಟರ್ವ್ಯೂ ಕೆಲವು ಸರ್ಟನ್ ಕ್ವಶನ್ಸ್ ಇರ್ತಾರೆ, ಆಗ ನಮ್ಮ ಆನ್ಸರ್ ಇಂದ ಗೊತ್ತಾಗ್ತದೆ ಎಷ್ಟು ನಮ್ಗೆ ಅರ್ಥ ಆಗಿದೆ ಅಂತ. ಜಾಸ್ತಿ ಸಮಯ ಇಲ್ಲ, ಇಮಿಡಿಯೇಟ್ ಗೊತ್ತಾಗ್ತದೆ. ಕೆಲವು ಪ್ರಶ್ನೆ ಉಲ್ಟ ಎಲ್ಲ ಮಾಡಿ ಕೇಳಲಿಕ್ಕೆ ಉಂಟು. ಆಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಸೀರಿಯಸ್ ಇದ್ರೆ ನಾವಾಗ ಪಾಸ್ ಆಗ್ತೇವೆ. ಹಾಗಾಗಿ ಏನು ಜಾಸ್ತಿ ಕಷ್ಟ ಇಲ್ಲ ಒಬ್ಬರನ್ನು ಜಡ್ಜ್ ಮಾಡ್ಲಿಕ್ಕೆ, ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗ್ತದೆ. ಹಾಗೆ ವ್ಯಕ್ತಿ ಕೃಷ್ಣ ಪ್ರಜ್ಞೆ ದಿಟವಾಗಿ ಪ್ರಗತಿಯನ್ನು ಸಾಧಿಸಿದರೆ ಈ ಗೋಪ್ಯ ಸಂಭಾಷಣೆಗಳು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲದಿದ್ದರೆ ಅವು ಉಚ್ಚಾಟವಾಗಿ ತೋರುತ್ತವೆ. ಎಲ್ಲರೂ ಉಚ್ಚಾಟವಾಗಿ ಕಾಣ್ತದೆ. ಇಲ್ಲಿ ಇಂಗ್ಲಿಷ್ ವರ್ಡ್ ಅಲ್ಲಿ ಪ್ರಭುಗಳು ಅದರ್ವೈಸ್ ದೇ ಅಪಿಯರ್ ಕ್ರೇಜಿ. ಇದನ್ನಾಗ ನಾನು ಓದುವಾಗ ನನಗೆ ನಗಲಿಕ್ಕೆ ಬಂತು, ಕ್ರೇಜಿ. ಇಲ್ಲಿ ಕನ್ನಡದು ಬೇರೆ ಉಂಟು, ಓಕೆ. ಬೇರೆ ಅಂದ್ರೆ
ಆ ಈ ಇಂಗ್ಲಿಷ್ ಅಲ್ಲಿ ಅಂತ ಹೇಳುದಂದ್ರೆ ಕೆಲವೆಲ್ಲ ವರ್ಡ್ ಪ್ರಭುಪಾದ್ ಇದು, ಯಾಕಂದ್ರೆ ನಾನು ಕ್ಲಾಸ್ ಎಲ್ಲ ಕೇಳಿದ್ದೇನೆ ಆಗ ಪ್ರಭುಪಾದ್ ಅಂತ ಹೇಳುವ ಒಂದು ಸ್ಟೈಲ್, ಪೀಪಲ್ ಆರ್ ಕ್ರೇಜಿ. ಅದು ಆ ವರ್ಡ್ ಅನ್ನು ಇಲ್ಲಿ ಓದುವಾಗ ಎಂತಾಗ್ತದೆ, ಪ್ರಭುಪಾದ ಹೇಳಿದನ್ನು ಕೇಳುವಾಗ ಅಲ್ಲಿ ಇಮಿಡಿಯೇಟ್ ಅದು ಕೆಲವು ನಗು ಬರ್ತದೆ. ಪ್ರಭುಪಾದ್ ಪೀಪಲ್ ಆರ್ ಕ್ರೇಜಿ, ಇಲ್ಲದೆ ಅವು ಉಚ್ಚಾಟವಾಗಿ ತೋರುತ್ತವೆ. ಆದ್ರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ತಾವಿಬ್ಬರು ಹುಚ್ಚರಂತೆ ಕಾಣುತ್ತಿರುವುದಾಗಿಯೂ ಅದರಿಂದ ಒಂದೇ ನೆಲೆಯಲ್ಲಿ ಇರುವುದಾಗಿಯೂ ರಮಣರಾಯರಿಗೆ ತಿಳಿಸಿದರು. ಹಾಗೆ ನಾವಿಬ್ಬರು ಹುಚ್ಚರೆ, ನಾವು ಒಂದೇ ನೆಲೆಯಲ್ಲಿ ಇದ್ದೇವೆ. ಆದ್ರೆ ಟ್ರಾನ್ಸ್ಜೆಂಡಲ್ ಮ್ಯಾಡ್ನೆಸ್ ಫಾರ್ ಕೃಷ್ಣ, ಇದು ಭಗವದ್ಗೀತೆಯಲ್ಲಿ 2.69 ಖಚಿತಗೊಂಡಿದೆ. ಎಸ್, 2.69. ಯಾನೀಶ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನೀಶ ಪಶ್ಯತೋ ಮುನೆ. ಎಲ್ಲಾ ಜೀವಿಗಳಿಗೆ ಯಾವ ಕಾಲವು ರಾತ್ರಿ ಆಗಿರುತ್ತದೆಯೋ ಅದು ಸ್ವಯಂ ಸಂಯಮಿ ಯಾದವನಿಗೆ ಜಾಗೃತಿಯ ಕಾಲವಾಗಿರುತ್ತದೆ. ಎಲ್ಲಾ ಜೀವಿಗಳಿಗೆ ಜಾಗೃತಿ ಕಾಲವು ಅಂತರ್ಮುಖಿಯಾದ ಮುನಿಗೆ ರಾತ್ರಿ ಆಗಿರುತ್ತದೆ. ಎಲ್ಲ ಜೀವಿಗಳಿಗೆ ಯಾವ ಕಾಲವು ರಾತ್ರಿ ಆಗಿರುತ್ತದೆ ಅದು ಸ್ವ ಸಂಯಮಿ ಯಾದವನಿಗೆ ಜಾಗೃತಿ ಕಾಲ ಇರುತ್ತದೆ. ಎಲ್ಲ ಜೀವಿಗಳಿಗೆ ಜಾಗೃತಿಯ ಕಾಲ ಇರುವಾಗ ರಾತ್ರಿ ಆಗುತ್ತೆ. ಉಲ್ಟಾ ನೋಡಿ, ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು ಇದಕ್ಕೊಂದು ಎಕ್ಸಾಂಪಲ್. ಆಲ್ ದಿಸ್ ಕರ್ಮೀಸ್ ದೇ ಗೆಟ್ ಅಪ್ 7 o'clock, 7:30, ಕೆಲವರು 8 ಗಂಟೆಗೆ 8. ಪ್ರಭುಪಾದ ಹೇಳುವಂಥದ್ದು ವಿ ವಿಲ್ ಫಿನಿಶ್ ಆಲ್ಮೋಸ್ಟ್ ಅವರ್ ಸಾಧನ. ಈಗ ಹೇಗೆ ಸಾಧನ ಹೇಗಂದ್ರೆ ಬೆಳಿಗ್ಗೆ ಪ್ರಭುಪಾದ ಹೇಳುವಂಥದ್ದು 4 ಗಂಟೆಗೆ ಎದ್ದು 9 ಗಂಟೆ ತನಕ 5 ಗಂಟೆ ಸಾಧನ ಬೆಳಿಗ್ಗೆ ಎದ್ದು 4 ಮಂಗಳಾರತಿ, ಮತ್ತೆ ಜಪ ಆದ ಮೇಲೆ ದರ್ಶನಾರತಿ, ಗುರು ಪೂಜಾ, ಮತ್ತೆ ಭಾಗವತನ ಕ್ಲಾಸ್. ಇದು ಪ್ರಭುಪಾದ ಕೊಟ್ಟಂತ ಎಂತ ಹೇಳುವಂಥದ್ದು ಪ್ಯಾಕ್, ಕೋಂಬೋ ಪ್ಯಾಕ್. ಹಾಗೆ ಇದರಲ್ಲಿ ಎಲ್ಲ ಇಂಪಾರ್ಟೆಂಟ್. ಕೆಲವೊಮ್ಮೆ ಹೆಚ್ಚಾಗಿ ಮಿಸ್ ಮಾಡಬಾರ್ದು ಮಂಗಳಾರತಿ. ಸಪೋಸ್ ಮಂಗಳಾರತಿ ಮಿಸ್ ಆದ್ರೂ ಕೂಡ ಗುರು ಪೂಜೆ ಅಟೆಂಡ್ ಮಾಡಲೇಬೇಕಂತೆ. ಒಮ್ಮೆ ಡ್ಯೂಟಿ ಕೇಳುವಂತ ಪ್ರಶ್ನೆಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಎಲ್ಲ ಇಂಪಾರ್ಟೆಂಟ್. ಗುರು ಪೂಜೆ ಕೂಡ ಇಂಪಾರ್ಟೆಂಟ್. ಬೆಳಿಗ್ಗೆ ಕೂಡ ಆಲ್ಮೋಸ್ಟ್ ಗುರು ಪೂಜೆ, ಮಂಗಳಾರತಿ ಅಂದ್ರೆ ಪ್ರಭುಪಾದಿಗೆ ನಾವು ಹೇಳುವಂಥದ್ದು. ಹಾಗೆ ಇದೆಲ್ಲ ತುಂಬಾ ಎಂತ ಹೇಳುವಂಥದ್ದು, ಇದರಲ್ಲಿ ತುಂಬಾ ಪವರ್ ಉಂಟು. ಹೇಗೆಂದ್ರೆ ನಾವೆಲ್ಲ ಟೆಂಪಲ್ಗೆ ಬಂದ ಮೇಲೆ ಇದು ನಮಗೆ ಕಂಪಲ್ಸರಿ ಮಾಡ್ಲಿ ಉಂಟು. 6 ತಿಂಗಳಲ್ಲಿ ರಿಸಲ್ಟ್ ಬರ್ತದೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು ಕರ್ಮೀಸ್ ದೇ ಆರ್ ನೈಸ್ಲಿ ಸ್ಲೀಪಿಂಗ್ and when they wake up we will finish all our sadhana peacefully. ಏನು ನಮ್ಗೆ ಕಿರಿಕಿರಿ ಇಲ್ಲ ಅಂತೆ. ಯಾಕೆಂದ್ರೆ ಅವರೆಲ್ಲ ಮಲಗುವ ಟೈಮ್, ಕಿರಿಕಿರಿ ಇಲ್ಲ, ಆರಾಮ್ಸೆ ಆಗ್ತದೆ. ಹಾಗೆ ಬೆಳಿಗ್ಗೆ ಆಗದಿದ್ರೆ ನಮ್ಮ ಸಾಧನ ಮತ್ತೆ ಇಡೀ ದಿವಸ ಆಗುದಿಲ್ಲ. ಹಾಗೆ ಭಕ್ತನಿಗೆ ಈ ಬೆಳಗಿನ ಜಾವ ತುಂಬಾ ಮುಖ್ಯ. ಹೇಗೆಂದ್ರೆ if you want to do good sadhana then you have to plan previous night ante. ಹೇಗೆ you have to sleep early. ನಾವು ಬೇಗ ಮಲಗಿದ್ರೆ ಬೇಗ ಹೇಳಲಿಕ್ಕೆ ಆಗ್ತದೆ. ಬೇಗ ಹೇಳಿದ್ರೆ ಎದ್ರೆ ನಮ್ಗೆ ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಒಳ್ಳೆ ನಿದ್ರೆ ಆದ್ರೆ, ಗುಡ್ ಸ್ಲೀಪ್ ಅಂದ್ರೆ 6 ಗಂಟೆ. ಒಳ್ಳೆ ಸ್ಲೀಪ್ ಆದ್ರೆ ನಮ್ಗೆ ಕಣ್ಣು ಮುಚ್ಚು, ಆಕ್ಚುಲಿ ಚಾಂಟಿಂಗ್ ಅಂದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಬೇಕು ಮತ್ತೆ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒನ್ ಸೆಟ್ ಅಲ್ಲಿ ಸೆಕ್ಷನ್ ಆನ್ ಮಾಡ್ಬೇಕು. that time you will get transcendental happiness. ಎಷ್ಟು ಜನ ಫೀಲ್ ಮಾಡಿದ ನಂಗೆ ಗೊತ್ತಿಲ್ಲ, ಆದ್ರೆ ಇದು ಬರ್ತದೆ. ಬ್ರೇಕ್ ಆಗಬಾರ್ದು. ಒಮ್ಮೆ ಕೂತ್ರೆ ಮತ್ತೆ 16 ಆದ್ಮೇಲೆ ಹೇಳುವಂಥದ್ದು. ಟ್ರೈ ಮಾಡಿ ನೋಡಿ. ಅದು ಕೂಡ ಇದು ಹೇಗಂದ್ರೆ ಬೆಳಿಗ್ಗೆ ಜಾವ 5 to 7
ಮಂಗಳಾರತಿ ಆದ್ಮೇಲೆ. ತುಂಬಾ ಪವರ್ಫುಲ್ ಇದು. ಇದು ಮಾಡ್ಬೇಕಿದ್ರೆ ನಾವು ಪ್ರೀವಿಯಸ್ ನೈಟ್ ಅಲ್ಲಿ ಪ್ಲಾನ್ ಮಾಡ್ಬೇಕು. ಪ್ರೀವಿಯಸ್ ನೈಟ್ ಅಲ್ಲಿ ನಾವು ಪ್ಲಾನ್ ಮಾಡಿದ್ರೆ ಬೇಗ ಮಲಗಲಿಕ್ಕೆ ಆಗ್ತದೆ, ಮತ್ತೆ ನಮ್ಗೆ ಬೇಗ ಹೇಳಲಿಕ್ಕೆ ಆಗ್ತದೆ. ಆಗ ಆ ದಿವಸವೇ ಒಳ್ಳೇದು ಹೋಗ್ತದೆ. ಪ್ರೊಪರುವಂಥದ್ದು ಚಾಂಟಿಂಗ್ ಇಸ್ ದ ಬೇಸಿಸ್ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ನಮ್ಮ ಚಾಂಟಿಂಗ್ ಒಳ್ಳೇದಾದ್ರೆ ಎಲ್ಲ ಒಳ್ಳೇದಾಗ್ತದೆ. ಅದು ನಾವು ಅಟೆಂಟಿವ್ಲಿ ಚಾಂಟಿಂಗ್ ಮಾಡ್ತೀವಿ. ಅಟೆಂಟಿವ್ಲಿ, ಯಾವುದೇ ಸಂಬಂಧ ಇಲ್ಲ, ಯಾರು ಕೂಡ ಸಂಬಂಧ ಇಲ್ಲ. ಆ ಟೈಮ್ ಚಾಂಟಿಂಗ್ ಮಾಡುವಾಗ ಮೊಬೈಲ್ ಎಲ್ಲ ಆಫ್. ನಾವಾಯ್ತು, ಕೃಷ್ಣ ಆಯ್ತು. ಅಟ್ಲೀಸ್ಟ್ 2 ಗಂಟೆ ಮೈಂಡ್ ಪಾರ್ಟ್ನರ್ ಇಸ್ ಕೃಷ್ಣ. ವಿ ಶುಡ್ ಡಿಸೈಡ್ ಲೈಕ್ ದಟ್. ಆದ್ರೆ ನಮ್ಮಲ್ಲಿ ನಾವು ಈ 3 ಗುಣದಲ್ಲಿ ಇದ್ದ ಕಾರಣ ಈ ತಮೋಗುಣ ರಜೋಗುಣ ನಮ್ಮನ್ನು ಅದು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಯು ಶುಡ್ ಫೈಟ್. ವಾರ್ ಶುಡ್ ಹ್ಯಾಪನ್. ಅದಕ್ಕೆ ನಾವು ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ. ಯಾಕೆ ಇದನ್ನು ಮಾಡುವಂಥದ್ದು? ಯು ಆರ್ ಫೈಟಿಂಗ್ ಮಾಯಾ. ಯು ಡೋಂಟ್ ಹ್ಯಾವ್ ಎನಿ ಪ್ಲೇಸ್. ಐ ವಾಂಟ್ ಕೃಷ್ಣ, ಐ ವಾಂಟ್ ಕೃಷ್ಣ. ಬೇಡ ಬೇಡ ಮಾಯಾ, ಯು ಡೋಂಟ್. ಹಾಗೆ ನಾವು ತುಂಬಾ ಇದರಲ್ಲಿ ಫೈಟ್ ಮಾಡ್ಬೇಕು. ನಾವು ಫೈಟ್ ಅಲ್ಲಿ ಇಮಿಡಿಯೇಟ್ ನಮಗೆ ಜಯ ಸಿಗುದಿಲ್ಲ, ತುಂಬಾ ವರ್ಷ ಹೋಗ್ತದೆ. ಫೈಟ್ ಮಾಡಿ 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 ಸತ್ವ ರಜೋಗುಣ ತಮೋಗುಣ ರಜೋಗುಣ ಹೋಗ್ತದೆ. ದೆನ್ ಯು ಕ್ಯಾನ್ ಪೀಸ್ಫುಲಿ ಯು ಕ್ಯಾನ್ ಚಾಂಟ್. ಇದನ್ನು ಮಾಡಿ. ಇದನ್ನು ಮಾಡಿದ್ರೆ ಉಳಿದದೆಲ್ಲ ಫಾಲೋ ಆಗ್ತದೆ, ನಿಮ್ಮ ಕಾಲ ಬುಡಕ್ಕೆ ಬರ್ತದೆ. ಇದು ಆಕ್ಚುಲಿ ದೊಡ್ಡ ತಪಸ್ಸೆ. ಕಲಿಯುಗಕ್ಕೆ ತುಂಬಾ ದೊಡ್ಡ ತಪಸ್ಸೆ. ನೋಡಿ ಬೇಗ ಚಾಂಟಿಂಗ್ ಮಾಡುವಾಗ ಎಂತೆಲ್ಲ ಥಾಟ್ಸ್ ಬರ್ತದೆ ನೋಡಿ. ತುಂಬಾ ಥಾಟ್ಸ್ ಬರ್ತದೆ. ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ನೌ ವಿ ಆರ್ ಇನ್ ನಾಮ ಅಪರಾಧ ಸ್ಟೇಜ್. ನಾವು ಚಾಂಟಿಂಗ್ ಮಾಡ್ತಾ ಇದ್ದೇವೆ, ಬಟ್ ಅವರ್ ಚಾಂಟಿಂಗ್ ಇಸ್ ನಾಮ ಅಪರಾಧ. ಪ್ರಭುಪಾದ ಹೇಳುವಂಥದ್ದು ಈ 10 ಅಪರಾಧ, ಈ 10 ಅಪರಾಧವನ್ನು ಕರೆಕ್ಟ್ ಆಗಿ ಓದಿ ಅದರ ಅರ್ಥವನ್ನು ತಿಳ್ಕೊಳ್ಳಿ. ಮತ್ತೆ ಸಾಧ್ಯವಾದ್ರೆ ನೀವು ಜಪ ಮಾಡುವಾಗ ನಿಮ್ಮ ಜಪವನ್ನು ರೆಕಾರ್ಡ್ ಮಾಡಿ. 1 ದಿವಸ ರೆಕಾರ್ಡ್ ಮಾಡಿ, ಕೇಳಿ ನೀವು ಎಷ್ಟು ಮಂತ್ರವನ್ನು ಬಿಡ್ತಾ ಇದ್ದೀರಿ, ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀರಿ. ಇದನ್ನು ನೋಡಿ. ಮತ್ತೆ 10 ಅಪರಾಧ ನೋಡಿ. ನಾನು ಅಂದ್ರೆ ಫ್ರಾಂಕ್ ಆಗಿರಿ. ಇದು ಯಾರಿಗೆ ಹೇಳ್ಬೇಕಂತಲ್ಲ, ನೀವೇ ಡಿಸೈಡ್ ಮಾಡಿ. ನಾನು ಇದರಲ್ಲಿ ಯಾವುದೆಲ್ಲ ಅಪರಾಧ ಮಾಡ್ತಾ ಇದ್ದೇನೆ, ಅದರ ಡೀಪ್ ಮೀನಿಂಗ್ ಅನ್ನು ನೋಡಿ. ಮೇಲಿಂದ ನೋಡ್ಬೇಡಿ, ಡೀಪ್ ಆಗಿ ಅದನ್ನು ಪರಿಶೀಲಿಸಿ. ನಾವು ಮಾಡ್ತಾ ಇದ್ದೇವೆ ಅಪರಾಧ. ಹಾಗಾಗಿ ಅಪರಾಧ ಶೂನ್ಯ ಹೋಯ್ಬೇಲ್ಲ ಹೋ ಕೃಷ್ಣನ. ಅಪರಾಧ ಬಿಟ್ಟು ನಾವು ಹೇಳುವಾಗ ನಾಮಭಾಸಲ್ಲಿ ನಮ್ಮನ್ನು ಕೂರಿಸ್ತಾರೆ. ಅಂದ್ರೆ ಹೇಗೆ ಕೂರಿಸುವುದಂದ್ರೆ, ಇದಕ್ಕೆ ಹೇಗೆ ಹೇಳುವಂಥದ್ದು ಕೂರಿಸುವುದಕ್ಕೆ? ನಾಮಭಾಸ ಅಂದ್ರೆ ಸೆಲೂನಿಗೆ ಹೋಗುವಾಗ ದೊಡ್ಡ ದೊಡ್ಡ ಸೆಲೂನ್ ಅಲ್ಲಿ ಎಂತ ಇರ್ತದೆ, ಅಲ್ಲಿ ವೇಟಿಂಗ್ ರೂಮ್ ಇರ್ತದೆ. ವೇಟಿಂಗ್ ರೂಮ್ ಅಲ್ಲಿ ಅದು ತುಂಬಾ ಚಂದ ಇರ್ತದೆ. ಅಲ್ಲಿ ಒಳಗೆ ಜನ ಇದ್ರೆ ವೇಟಿಂಗ್ ರೂಮ್ ಅಲ್ಲಿ ಕೂರಿಸ್ತಾರೆ. ಮತ್ತೆ ಅಲ್ಲಿ ಜನ ಖಾಲಿ ಆದ ಕೂಡಲೇ ನಂಬರ್ ಪ್ರಕಾರ ಒಬ್ಬವನ್ನು ಕಳಿಸ್ತಾರೆ. ಅದೇ ರೀತಿ ನಾಮಭಾಸ ಸ್ಟೇಜ್ ಮೀನ್ಸ್ ಇಫ್ ಯು ಸ್ಟಾಪ್ ನಾಮ ಅಪರಾಧ, ವೇಟಿಂಗ್ ರೂಮ್ ಅಲ್ಲಿ ಕೂರಿಸುವಂಥದ್ದು. ಕೃಷ್ಣ ವಿಲ್ ಸಿ ಹೌ ಲಾಂಗ್ he will do without aparadha. Then he is sincere, then he is genuine, then Krishna will take you to Krishna prema stage ಕೊಂಡು ಹೋಗ್ತಾರೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು, just you have to sit in namabhasa stage, Krishna will take you to Krishna prema. ಹಾಗೆ ನಾವು ಅಪರಾಧ ಬಿಟ್ಟು ಅಟೆಂಟಿವ್ಲಿ ಜಪ ಮಾಡಬೇಕು. ಎಸ್, ಲೌಕಿಕ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿರುವ ಜನರಿಂದ ಒಂದು ಬಗೆಯ ಹುಚ್ಚುತನವೆಂದು ಗಣಿತವಾಗುವಂತೆ ಕೆಲವು ಸಲ ಕೃಷ್ಣ ಪ್ರಜ್ಞೆಯು ಲೌಕಿಕರಿಗೆ ಒಂದು ಬಗೆಯ ಹುಚ್ಚುತನವೆಂದು ತೋರುತ್ತದೆ. ಲೌಕಿಕರ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯವರಿಗೆ ಹುಚ್ಚರಾಗ. ಇದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೇನೆ.
ಹೇಗಂದ್ರೆ ನಾನು ಇದು 2013 ನಾನು 15ರಲ್ಲಿ ಕೆಲಸ ಬಿಟ್ಟದ್ದು, 13ರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಾನು ಉಡುಪಿಗೆ ಹೋಗುವಂಥದ್ದು ಬಸ್ಸಲ್ಲಿ, ಕೆಲಸದ ಇದರಲ್ಲಿ. ಹಾಗೆ ಬಸ್ಸಲ್ಲಿ ಹೋಗುವಾಗ ನಂದು ಶಿಖ ಎಲ್ಲ ಇತ್ತು, ತಿಲಕ ಇತ್ತು, ಎಲ್ಲ ಇತ್ತು. ಹಾಗೆ ತುಂಬಾ ಸ್ಟೂಡೆಂಟ್ಸ್ ಇದ್ರು, ಒಂದು 10 ಸ್ಟೂಡೆಂಟ್ ಬಸ್ಸಲ್ಲಿ. ಅವರು ಲೋಕಲ್ ಭಾಷೆಯಲ್ಲಿ ನನಗೆ ತಮಾಷೆ ಮಾಡ್ತಾ ಇದ್ರು. ಫಸ್ಟ್ ಕಂಡಕ್ಟರ್ ಹೇಳಿದ್ರು, ಕಂಡಕ್ಟರ್ ಸ್ವಲ್ಪ ದೊಡ್ಡವನಿದ್ದ, ಅವ ಹೇಳಿದ, ಅದು ಅವರಿಗೆ ಎನ್ಕರೇಜ್ಮೆಂಟ್ ಆಯ್ತು. ಹಾಗೆ ಅವರು ಕೂಡ ತಮಾಷೆ ಮಾಡಿದ್ರು. ನಾನು ಇದ್ದೆ. ಅವ್ರು ಹೇಳುವಂಥದ್ದು, ಫಸ್ಟ್ ಕಂಡಕ್ಟರ್ ಹೇಳಿದ, ಅವನಿಗೆ ಹುಚ್ಚು ಮಾರೆ, ಮೆಂಟಲ್ ಅವ, ಹಾಗೆ ಲೋಕಲ್ ಭಾಷೆ ನಮ್ದು. ನಾನು ಸುಮ್ಮನೆ ಇದ್ದೆ, ನಾನು ಜಪ ಮಾಡ್ತಾ ಇದ್ದೆ. ಜಪ ಮಾಡಿ ಆಗ ನನಗೆ ಗೊತ್ತುಂಟು ಪ್ರಭುಗಳು ಹೇಳುವಂತ ಎಂತ, ಇಲ್ಲಿ ನೋಡಿ, ಲೌಕಿಕ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆ ಇರುವ ಜನರಿಂದ ಒಂದು ಬಗೆಯ ಉಚಿತನವೆಂದು ಪರಿಗಣಿತವಾಗುವಂತೆ ಕೆಲವು ಸಲ ಕೃಷ್ಣ ಪ್ರಜ್ಞೆಯು ಲೌಕಿಕರಿಗೆ ಒಂದು ಬಗೆಯ ಉಚಿತನವೆಂದು ತೋರುತ್ತದೆ. ಲೌಕಿಕರ ಚಟುವಟಿಕೆ ಕೃಷ್ಣ ಪ್ರಜ್ಞೆಯವರಿಗೆ ಒಂದು ಬಗೆಯ ಉಚಿತನ. ಈಗ ನಮ್ಗೆ ಅವ್ರು ಮಾಡೋದು ಹುಚ್ಚ ಅಂತ ಗೊತ್ತಾಗ್ತದೆ. ಹಾಗೆ ಅವರಿಗೂ ಕೂಡ ಕೃಷ್ಣ ಪ್ರಜ್ಞೆಯು ಲೌಕಿಕರಿಗೆ ಒಂದು ಬಗೆಯ ಹುಚ್ಚ ಅಂತ ಹೇಳಿ, ಅದು ನಾನು ಎಂತ ಮಾಡಿದಂದ್ರೆ ಅವರಿಗೆ ಹುಚ್ಚ ಅಂತ ನಾನು ಎಣಿಸಿದೆ. ಅವ್ರ ಫಸ್ಟ್ ನನಗೆ ಹೇಳಿದ್ರು ಹುಚ್ಚ, ನಾನು ಒಳಗಿಂದಲೇ ಎಸ್ ಕೃಷ್ಣ ಪ್ರಜ್ಞೆ ಇಲ್ಲ, ಪ್ರಭುಪಾದ ಹೇಳಿದ್ದಾರೆ, ಯಾರು ಕೃಷ್ಣ ಪ್ರಜ್ಞೆ ಮ್ಯಾಡ್. ನಾನು ಆ ರೀತಿ ಯೋಚನೆ ಮಾಡಿದೆ. ಆದ್ರೆ ಅವ್ರೆಂತ ಹೇಳಿ ಎಣಿಸುವಂತ ನನಗೆ ನಾನು ಹುಚ್ಚ, ಅವ್ ಮೆಂಟಲ್. ಹಾಗೆ ಇಬ್ಬರು ಕೂಡ ಎಣಿಸುವಂತದ್ದು. ಆದ್ರೆ ಆಕ್ಚುಲಿ ಯಾರು ಹುಚ್ಚಾರು, ಯಾರು ಮೆಂಟಲ್? ನಾವು ಕೃಷ್ಣನ ವಿಷಯದಲ್ಲಿ ಹುಚ್ಚಾರು, ಅವರು ಭೌತಿಕ ಹುಚ್ಚಾರು, ಇಬ್ಬರು ಕೂಡ ಹುಚ್ಚರೇ. ಹಾಗೆ ಇಬ್ಬರು ಕೂಡ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ನಾವು ಮುಕ್ತಾಯ ಮಾಡುವ. ವಂಶಕಲ್ಪತರು ವಿಶ್ವಕೃಪಾ ಸಿಂಧು ವ್ಯವಚ ಭಜನ ಪಾವನಿಯಭ್ಯ ವೈಷ್ಣವ್ಯ ನಮೋ ನಮಃ. ಅನಂತ ಕೋಟಿ ವೈಷ್ಣವಂತ ಜಯ ನಾಮಾಚಾರ್ಯ ಶ್ರೀ ಹರಿದಾಸ ಠಾಕೂರ್. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ.